ದಿವ್ಯವಾಣಿ 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 ದಿವ್ಯವಾಣಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ. ಯೇಸು ನಾಮದಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ನಿಮ್ಮೆಲ್ಲರ ಪ್ರಾರ್ಥನೆ ದೇವರ ಕರುಣೆಯಿಂದ. ಪ್ರಿಯರೇ, ಕೆಲವರು ಕಾಲ್ ಮಾಡುವಾಗ ಹೇಳ್ತಾರೆ, ಸಿಸ್ಟರ್, ನನ್ನ ಗಂಡ ಕೆಲಸಕ್ಕೆ ಹೋಗೋದಿಲ್ಲ, ನನ್ನ ಹೆಂಡತಿ ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಮಾಡಿದ್ದಾಳೆ, ಕೆಲಸಕ್ಕೆ ಹೋಗೋದಿಲ್ಲ, ಯಾವಾಗಲೂ ನಿದ್ದೆ ಮಾಡ್ತಾ ಇರ್ತಾರೆ, ಏನು ಮನೇನೂ ಕ್ಲೀನಾಗಿ ಇಟ್ಕೊಳ್ಳಲ್ಲ. ನಾನು ಹೇಳೋದು, ಅದು ಯಾವ ಒಂದು ನೆಗೆಟಿವ್ ಎನರ್ಜಿ ಅಲ್ಲ, ಅದು ನಮ್ಮ ಶರೀರಕ್ಕೆ ಇರುವಂತಹ ಸೋಮಾರಿತನ, ಲೇಜಿನೆಸ್. ಏನು ಮಾಡಲಿಕ್ಕೆ ಬೇಡ, ಓಕೆ, ತಿನ್ನೋದು, ಮಲಗೋದು, ಆ ಕಡೆ ಈ ಕಡೆ ನಡೆಯೋದು, ಹರಟೆ ಹೊಡೆಯೋದು, ಇದೇ ಕೆಲಸ. ಅದು ಒಂದು ರೀತಿಯಲ್ಲಿ ಪಾಪ ಕೂಡ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಸಿರಾಕನ ಪುಸ್ತಕ 22ನೇ ಅಧ್ಯಾಯ 1-2 ವಾಕ್ಯ, ಮೈಗಳ್ಳನು ಮೈಲಿಗೆ ತುಂಬಿದ ಕಲ್ಲಿಗೆ ಸಮಾನ. ಮೈಗಳ್ಳನು ಮೈಲಿಗೆ ತುಂಬಿದ ಕಲ್ಲಿಗೆ ಸಮಾನ. ಎಲ್ಲರೂ ಚೀಮಾರಿ ಹಾಕುವರು ಅವನಿಗೆ ಮಾನವಿಲ್ಲದ ಕಾರಣ. ಮೈಗಳ್ಳ ತಿಪ್ಪೆಯ ಮೇಲಿರುವ ಹೇಸಿಗೆಗೆ ಸಮಾನ. ಕೈ ಒದರಿ ಬಿಡುವರು ಜನರು ಅದನ್ನು ಮುಟ್ಟಿದ ತಕ್ಷಣ. ಪ್ರೈಸ್ ದ ಲಾರ್ಡ್. ಯಾವತ್ತಾದ್ರೂ ನೆನೆಸಿದ್ದೀರಾ ಸೋಮಾರಿಗೆ ಇಂಥದ್ದೆಲ್ಲ ಇದಿದೆ ಅಂತ? ನೋಡಿ, ನಾವು ಕೆಲಸ ಮಾಡದೆ ಸುಮ್ಮನೆ ಅಲೆದಾಡುವಾಗ ಒಂದು ಸರ್ಟನ್ ಏಜ್, ಮಕ್ಕಳು ಹುಟ್ಟಿ ಈಗ 1.5-2 ತಿಂಗಳಲ್ಲೇ ಬೇಬಿ ಸಿಟ್ಟಿಂಗ್ಗೆ ಹೋಗ್ತಾರೆ. ಮತ್ತು ಪ್ರೀ ಕೆ ಜಿ, ಮತ್ತು LKG, ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್. LKG UKG ಆದಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ? ಮತ್ತು ಓದು ಒಂದು ಸರ್ಟನ್ ಏಜ್ ತನಕ ಓದುವಾಗ ಎಷ್ಟು ಮಾರ್ಕ್ಸ್ ಬಂತು, ಹೇಗೆ ಓದ್ತಾ ಇದೆಯಾ, ಏನು ವಿಷಯ, ಅದೆಲ್ಲ ಕೇಳ್ತಾರೆ ಜನ ನೋಡಿದರೆ. ಒಂದು ಸರ್ಟನ್ ಏಜ್ ಆದಮೇಲೆ ಕೆಲಸ ಇಲ್ವಾ, ಎಲ್ಲೂ ಕೆಲಸ ಸಿಕ್ಕಿಲ್ವಾ ಅಂತ ಕೇಳ್ತಾರೆ. ನಾವು ಪ್ರಯತ್ನ ಪಟ್ಟರೂ ಕೆಲವರಿಗೆ ಕೆಲಸ ಸಿಗಲ್ಲ, ಅದು ನಮ್ಮ ತಪ್ಪಲ್ಲ, ಓಕೆ. ಮತ್ತು ಕೆಲವೊಮ್ಮೆ ನಮ್ಮ ಓದಿಗೆ ತಕ್ಕ ಹಾಗೆ ಕೆಲಸ ಸಿಗದಿದ್ದರೂ ಸಿಕ್ಕಿದ ಕೆಲಸ ಮಾಡಿ ಮತ್ತೆ ಆ ಆಪರ್ಚುನಿಟಿ ಸಿಗುವಾಗ ಕೆಲಸಕ್ಕೆ ಹೋಗೋದು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಕೆಲಸಕ್ಕೆ ಹೋಗದವನನ್ನು ಸೋಮಾರಿಯಾಗಿ ಅಲ್ಲಿ ಇಲ್ಲಿ ಅಲಿಯೋದು, ಫ್ರೆಂಡ್ಸ್ ಜೊತೆ ಸೇರೋದು, ಸುತ್ತೋದು, ಮಜಾ ಮಾಡೋದು, ಒಡೆದಾಡೋದು, ಬಡಿದಾಡೋದು. ಕೆಲವರು ಆ ಟೈಮಲ್ಲೇ ದುರ್ಗುಣಗಳಿಗೆ ಅಡಿಯಾಳಾಗೋದು, ದುಶ್ಚಟಗಳಿಗೆ ಅಡಿಯಾಳಾಗೋದು, ಕುಡಿಯೋದು, ಸೇದೋದು, ಬ್ಲೂ ಫಿಲಮ್ ನೋಡೋದು, ಡ್ರಗ್ಸ್ ತಗೊಳ್ಳೋದು, ಹನ್ಸುಪಾನ್ ಪರಾಗ ಹಾಕೋದು, ಇಂಥದ್ದೆಲ್ಲ ಆ ಸಮಯದಲ್ಲಿ ಹೆಚ್ಚಿನವರು ಕಲ್ತ್ಕೊಳ್ತಾರೆ. ಕೆಲವರು ಲವ್ ಅಫೇರಿಗೆ ಬಿದ್ದು ಹೋಗೋದು. ಅದು ತಪ್ಪು ಅಂತ ನಾನು ಹೇಳಲ್ಲ. ನಿಮ್ಮ ಏಜ್ ಆದರೆ ಒಬ್ಬರನ್ನ ಪರಿಚಯ ಆಗಿ ಮತ್ತು ಮದುವೆ ಆಗುವ ತನಕ, ಮದುವೆ ಸಂಬಂಧ ಆಗುವ ತನಕ ಪರಿಚಯದಲ್ಲಿರೋದು ಅದು ತಪ್ಪು ಅಂತ ನಾನು ಹೇಳಲ್ಲ. ಆದರೆ ಆ ಪರಿಚಯ ಆಗುವ ಸಮಯದಲ್ಲೇ ತನ್ನ ದೇಹವೆಂಬ ದೇವಾಲಯವನ್ನು ಹಾಳು ಮಾಡಿಕೊಳ್ಳೋದು. 1 ಕೊರಿಂಥ 3:16 ಹೇಳುತ್ತೆ, ನಿನ್ನ ದೇಹ ದೇವರ ಆಲಯ, ಅದನ್ನು ನಾಶ ಮಾಡುವವನನ್ನು ನಾನು ನಾಶ ಮಾಡ್ತೇನೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಹಾಗೆ ಸೋಮಾರಿತನದಿಂದ ತುಂಬಿ ನಾವು ಕೆಲವೊಂದು ದುಶ್ಚಟಕ್ಕೆ ಅಡಿಯಾಳಾಗೋದು ಕೂಡ ಅದು ಪಾಪವಾಗಿ ಮಾರ್ಪಡುತ್ತೆ ಪ್ರಿಯರೇ. ಅದಕ್ಕೆ ಓದಿ ಆದ ತಕ್ಷಣ ಅಥವಾ ನಿಮ್ಮ ಸರ್ಟನ್ ಏಜ್ ಆದ ತಕ್ಷಣ ಏನಾದರೂ ಒಂದು ಯಾವ ಕೆಲಸ ಸಿಗುತ್ತೋ ಆ ಕೆಲಸಕ್ಕೆ ಸೇರೋದು, ಅಥವಾ ನಿಮ್ಮಿಂದ ಏನು ಮಾಡೋಕ್ಕಾಗುತ್ತೋ ಅದು ಮಾಡೋದು. ಕೆಲವರು ಹೇಳ್ತಾರೆ, ನನಗೆ ದೇವರ ಸೇವೆ ಮಾಡಬೇಕು ಅಂತ ತುಂಬ ಆಸೆ ಇದೆ, ಆದರೆ ನನಗೆ ಅಪೋರ್ಚುನಿಟಿ ಸಿಗ್ತಾ ಇಲ್ಲ, ನನಗೆ ಏನು ಹೇಳೋದು, ಅವಕಾಶ ಸಿಗ್ತಾ ಇಲ್ಲ. ನಾನು ಹೇಳೋದು ಪ್ರಿಯರೇ, ನಾವು ದೇವರ ಕೆಲಸ ಮಾಡಬೇಕು ಅಥವಾ ಸೇವೆ ಮಾಡಬೇಕು ಅಥವಾ ಏನಾದರೂ ಒಂದಕ್ಕೆ ನಾವು ಸಾಧನೆ ಮಾಡಬೇಕು ಅಂತ ನಿಂತರೆ ನಮಗೆ ನಿದ್ದೆ ಮಾಡೋಕ್ಕೆ ಕೂಡ ಸಮಯ ಇರೋದಿಲ್ಲ. ನಿದ್ದೆ ಮಾಡೋಕ್ಕೆ ಕೂಡ ಸಮಯ ಇರೋದಿಲ್ಲ. ಈಗ ಸೋಷಲ್ ಮೀಡಿಯಾ ತುಂಬ ಬ್ರಾಡ್ ಆಗಿದೆ. ಎಲ್ಲದರಲ್ಲೂ ದೇವರ ವಾಕ್ಯ ಬೋಧಿಸ್ಬೋದು. ಅದಾದ ನಂತರ ಅನೇಕ ಸೇವೆಗಳನ್ನು ಮಾಡ್ಬೋದು. ಹಾದಿ ಬೀದಿಯಲ್ಲಿರುವವರಿಗೆ ಏನಾದರೂ ಒಂದು ಅವಕಾಶ ಮಾಡಿಕೊಡೋದು, ಓದಿಸ್ಲಿಕ್ಕೆ ಆಗದ ಮಕ್ಕಳಿಗೆ ಎಲ್ಲಾದರೂ ಒಂದು ಕಡೆ ಸೇರಿಸೋದು, ಅಥವಾ ಏನಾದರೂ ಒಂದು ಕೆಲಸ, ನಾವು ಒಂದು ಗುರಿ ಮುಟ್ಟಬೇಕು, ಒಂದು ಸಾಧನೆ ಮಾಡಬೇಕು, ಯೇಸು ನಾಮದಲ್ಲಿ ನಾನು ಏನಾದರೂ ಮಾಡಬೇಕು ಅಂತೇಳಿ ನೀನು ನಿಲ್ಲದಾದರೆ ಪ್ರಿಯರೇ, 100%, 101% ದೇವರು ಖಂಡಿತವಾಗಿಯೂ ನಿನಗೆ ದಾರಿ ತೋರಿಸಿಕೊಡ್ತಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ.
ಹಾಲೆಲೂಯ. ನಾನು 2024 ಅಕ್ಟೋಬರ್ 14ಕ್ಕೆ ಬ್ರದರ್ ಟಿ ಕೆ ಜಾರ್ಜ್ ದೇವರ ಹತ್ರ ಹೋಗಿದ್ದು. ಜುಲೈ 30ಕ್ಕೆ ಅವರು ಅಡ್ಮಿಟ್ ಆಗಿದ್ದು. ಆವತ್ತಿನಿಂದ ಬ್ರದರ್ ದೇವರ ಹತ್ರ ಹೋದ ಮೇಲೆ ನನ್ನ ಕರೆಯುವ ಧ್ಯಾನಕೂಟಕ್ಕೆ ನಾನು ಹೋಗ್ತಾ ಇದ್ದೆ. ನನ್ನ ಹತ್ರ ಬರುವ ಕೇಸಸ್, ಪ್ರೋ ಲೈಫ್ ಕೇಸ್ ನಾನು ಅಟೆಂಡ್ ಮಾಡ್ತಾ ಇದ್ದೆ ಹೊರತು ನಾನಾಗಿ ಏನು ಮಾಡಿಲ್ಲ. ಆದರೂ ಕೂಡ ಯಾವುದಾದ್ರೂ ಒಂದು ಕೆಲಸ ಹುಡ್ಕೊಂಡು ಬರ್ತಾನೇ ಇತ್ತು. ಯಾಕೆ ಹೇಳಿ, ನಾವು ಆ ಸುವಾರ್ತೆಯ ಬೀಜ ಆಲ್ರೆಡಿ ಬಿತ್ತಿದ ಕಾರಣ ಜನರಿಗೆ ಗೊತ್ತು ಮಂಜುಳಾ ಜಾಯ್ ಏನಾದರೂ ಮಾಡ್ತಾರೆ. ಕೌನ್ಸ್ಲಿಂಗ್ ಇರ್ಬೋದು, ಅಥವಾ ಪ್ರೋ ಲೈಫ್ ಇರ್ಬೋದು, ಅಥವಾ ಮಕ್ಕಳು ದಾರಿ ತಪ್ಪಿ ಹೋದಾಗ, ಅಥವಾ ಡ್ರಗ್ ಅಡಿಕ್ಟಿಗೆ ಆದಾಗ, ಅಥವಾ ಏನೋ ಮನೆಯಲ್ಲಿ ಜಗಳ, ಅಥವಾ ಏನೋ ಕಲಹ ಕಚ್ಚಾಟ, ಡಿವೋರ್ಸಿಗೆ ಹೋಗುವಂಥ ಕೇಸಸ್, ಅಥವಾ ಗಂಡ ಇನ್ನೊಂದು ಸಂಬಂಧ, ಹೆಂಡತಿ ಇನ್ನೊಂದು ಸಂಬಂಧ, ಅದೆಲ್ಲ ಇರುವಾಗ ಮಂಜುಳಾ ಜಾಯ್ ಹತ್ರ ಹೋದರೆ ಅವ್ರು ಏನೋ ಮಾತಾಡಿ ಯೇಸು ನಾಮದಲ್ಲಿ ಸರಿ ಮಾಡ್ತಾರೆ ಅಂತೇಳಿ ಹಾಗೆ ಬರುವಾಗ ನನಗೆ ಕೆಲವೊಂದು ಕೇಸಸ್ ನಾನು ಅರ್ಧ ದಿನ ಅವ್ರ ಹತ್ರ ಮಾತಾಡಿದ ದಿನಗಳು ಉಂಟು. ಆ ರೀತಿ ಹಾಗೆ ನಾವು ದೇವರ ಕೆಲಸಕ್ಕೆ ಅಂತ ನಿಂತರೆ ಪ್ರಿಯರೇ, ಏನಾದರೂ ಒಂದು ಕಾರ್ಯಗಳು ದೇವರು ನಮಗೆ ಆಗ್ತಾನೇ ಇರ್ತಾರೆ. ದೇವರು ಹೇಳ್ತಾರೆ, ಯೇಸು ಹೇಳ್ತಾರೆ, ನೀನು ಚಿಕ್ಕ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವಾಗ ನಿನಗೆ ದೊಡ್ಡ ಕಾರ್ಯವನ್ನು ನಾನು ನಿನಗೆ ಒಪ್ಪಿಸಿಕೊಡ್ತೇನೆ. ಸಣ್ಣ ಸಣ್ಣ ಕಾರ್ಯಗಳು ನೀನು ಮಾಡ್ತಾ ಹೋಗು. ಫಸ್ಟ್ ನಾನು ಸ್ಟಾರ್ಟಿಂಗಲ್ಲಿ ಪ್ರೇಯರ್ ಗ್ರೂಪಲ್ಲಿರುವಾಗ, ಮಡಿಕೇರಿಯಲ್ಲಿರುವಾಗ ನಾನು ಪ್ರಾರ್ಥನಾ ತಂಡದಲ್ಲಿದ್ದೆ. ನನಗಿಬ್ಬರು ಸಣ್ಣ ಮಕ್ಕಳು. ಆದರೂ ಅಲ್ಲಿ ಬುಧವಾರ ನಾವು ಇಂಟರ್ಸೆಸರಿ ಮಧ್ಯಸ್ಥ ಪ್ರಾರ್ಥನೆ ಮಾಡ್ತಾ ಇದ್ವಿ. ಅದಕ್ಕೆ ಹೋಗಿ ನಾನು ಕೂರ್ತಾ ಇದ್ದೆ. ಸಂಡೇ ಮಾಸ ಆದ ತಕ್ಷಣ ಮಕ್ಕಳನ್ನ ಕರ್ಕೊಂಡು, ಸ್ಕೂಲ್ ಇರುವಾಗ ಕೂಡ ನಾನು ಮಕ್ಕಳನ್ನ ಕರ್ಕೊಂಡು ಪ್ರಾರ್ಥನಾ ತಂಡದಲ್ಲಿ ಹೋಗಿ ಕೂರ್ತಾ ಇದ್ದೆ. ಒಂದು ದಿನ ಡಿವೈನ್ ಧ್ಯಾನ ಮಂದಿರ, ಪೋಟ ಡಿವೈನ್ ಧ್ಯಾನ ಮಂದಿರದಿಂದ ಬ್ರದರ್ ಮರಿರಾಜ್ ಆ ತಂಡ ಎಲ್ಲ ಬಂದಿದ್ದರು ಅಲ್ಲಿ ಸೆಂಟ್ ಮೈಕಲ್ಸಿಗೆ, ಮಡಿಕೇರಿಗೆ. ಅವತ್ತು ಕೊನೆಗೆ ಡಿವೈನ್ ಅವ್ರದ್ದು ಆದಮೇಲೆ, ಆರಾಧನೆ ಆದಮೇಲೆ ಜನ ಎಲ್ಲ ನಿಂತಿದ್ದರು. ಆದರೂ ನನಗೆ ಅಲ್ಲಿದು ಪ್ರೇಯರ್ ಟೀಮ್ ಲೀಡರ್, ಈಗಲೂ ನಾನು ತುಂಬ ಕೃತಜ್ಞತೆಯಿಂದ ಅವ್ರನ್ನ ನೆನೆಸ್ಕೊಳ್ತೀನಿ, ರಜಿನಾ ಟೀಚರ್ ಅಂತ. ಅವ್ರು ನನಗೆ ಮೈಕ್ ಕೊಟ್ಟು ಹೇಳಿದರು, ನಿನ್ನ ಸಾಕ್ಷಿಯನ್ನು ನೀನು ಹೇಳು ಅಂತ ಹೇಳಿದರು. ಅದಾದ ಮೇಲೆ ನನಗೆ ಟ್ರಾನ್ಸ್ಲೇಷನಿಗೆ ಬಂತು, ಮಲಯಾಳಂ ಟು ಕನ್ನಡ ಟ್ರಾನ್ಸ್ಲೇಷನ್ ತುಂಬ ಕಡೆ ಮಾಡಿದೆ ನಾನು. ಅದಾಗಿದ ಮೇಲೆ ನಾನು ಬೆಂಗಳೂರಿಗೆ ಬಂದೆ. ನನಗೆ ಯೇಸು ಕನ್ನಡ ಅಲ್ಲಿ ಮಡಿಕೇರಿಲಿರುವಾಗಲೇ ತಾಯಿಯ ಗರ್ಭದಿಂದ ಹಾಡಿಗೆ ಆ್ಯಕ್ಟ್ ಮಾಡಲಿಕ್ಕೆ ದೇವರು ಅನುಗ್ರಹಿಸಿದರು, ಬ್ರದರ್ ಟಿ ಕೆ ಜಾರ್ಜ್, ಫಾದರ್ ಫ್ರಾಂಕ್ಲಿನ್ ಮುಖಾಂತರ. ಅಲ್ಲಿಂದ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರು ಆದಮೇಲೆ RRCಗೆ ಸೇರಿದೆ. ಮತ್ತು ಜೈಲ್ ಮಿನಿಸ್ಟ್ರಿ ಮಾಡ್ತಾಯಿದ್ದೆ ಒಂದು 7-8 ತಿಂಗಳು. ಅದಾದಮೇಲೆ ಬ್ರದರ್ ಟಿ ಕೆ ಜಾರ್ಜ್ ಹೇಳಿದರು, ಫಾದರ್ ಫ್ರಾಂಕ್ಲಿನ್ ಯೂತ್ ಮಿನಿಸ್ಟ್ರಿ ಮಾಡೋಕ್ಕೆ, ಯೂತ್ ನ್ಯಾಷನಲ್ ಡೈರೆಕ್ಟರ್ ಆಗಿ ಅವರು ಡೆಲ್ಲಿಗೆ ಹೋದರು. ಆಗ ನನಗೆ ಸಹಾಯ ಮಾಡಲಿಕ್ಕೆ ನೀನು ಬರ್ತೀಯ ಮಗಳೇ ಅಂತ ಕೇಳಿದಾಗ ನಾನು ಅವ್ರ ಜೊತೆ ತಂಡಕ್ಕೆ ಸೇರಿಕೊಂಡು ಮತ್ತು ಫುಲ್ ಟೈಮರ್ ಆಗಿದ್ದು. ನಾನು ಪ್ರೋ ಲೈಫ್ ಮಿನಿಸ್ಟ್ರಿ ಮಾಡ್ತಿದ್ದೆ, ಈ ಪ್ರೀಚಿಂಗ್ ಮಿನಿಸ್ಟ್ರಿಯಲ್ಲಿ ಕೂಡ. ಅದು ಆಗಲ್ಲ, ನನ್ನ ಮಕ್ಕಳೇನು ಇಷ್ಟು ದೊಡ್ಡವರಾಗಿರಲಿಲ್ಲ, ಸಣ್ಣ ಸಣ್ಣ ಮಕ್ಕಳು, ಆ ಪುಟ್ಟ ಮಕ್ಕಳು. ನನಗೆ ತುಂಬ ಶಾರೀರಿಕವಾದ ತೊಂದರೆಗಳಿತ್ತು, ಅಂದರೆ ತುಂಬ ಕಾಯಿಲೆಗಳಿಂದ ನಾನು ನರಳುತ್ತಾ ಇದ್ದೆ. ಆ ಸಮಯದಲ್ಲಿಯೂ ಧ್ಯಾನ ಇದೆ ಅಂತ ಹೇಳುವಾಗ ನಾನು ಹೋಗ್ತಾ ಇದ್ದೆ. ನಾನೇನು ದೊಡ್ಡ ವಿಷಯ ಅಲ್ಲ, ಆದರೆ ನಾನು ಪ್ರಾರ್ಥನಾ ಕೂಟದಿಂದ, ನಾನು ಅಲ್ಲಿ ಪ್ರಾರ್ಥನಾ ತಂಡದಿಂದ ಕಲ್ತಿದ್ದು ಪ್ರಿಯರೇ, ಎಷ್ಟೋ ಸಮಸ್ಯೆಗಳಿರುವವರು ಕೂಡ ಆ ಬುಧವಾರ ಬಂದು ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ಕೂತ್ಕೊಳ್ತಾ ಇದ್ದರು. ಭಾನುವಾರ ಪೂಜೆ ಮುಗ್ದಿದೆ, ಅಲ್ಲಿ ಇಲ್ಲಿ ಮಾತಾಡ್ತಾ ಯಾರೂ ನಿಲ್ತಾ ಇರಲಿಲ್ಲ. ಬನ್ನಿ ಹೋಗೋಣ ನೆಟ್ಟಿಗೆ ಹೋಗ್ತಾ ಇದ್ದಿದ್ದು ಆ ಪ್ರೇಯರ್ ರೂಮಿಗೆ. ಆ ಒಂದು ಏನು ಹೇಳೋದು, ಡೆಡಿಕೇಶನ್, ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ಸೇವೆ ಮಾಡೋದು ನಾನು ಅಲ್ಲಿಂದಲೇ ಕಲಿತೆ. ಆ ಟೀಚರ್ ಲೀಡರ್ ಇದ್ರಲ್ಲ, ಅವರು ಸ್ಕೂಲ್ ಮುಗಿದ ಮೇಲೆ ಕೂಡ ಅಲ್ಲಿ ಇಲ್ಲಿ ಯಾರ್ದಾದ್ರೂ ಮನೆಗಳಿಗೆ, ಅಲ್ಲಿ ಫಾದರ್ದು ಪರ್ಮಿಷನ್ ಇತ್ತು, ಫಾದರ್ ಪರ್ಮಿಷನಿಂದಲೇ ಈ ಪ್ರೇಯರ್ ಟೀಮ್ಗಳೆಲ್ಲ ನಡೀತಾ ಇದ್ದಿದ್ದು. ಅಲ್ಲಿ ಇಲ್ಲಿ ಮನೆಗೆ ಪ್ರೇಯರಿಗೆ ಕರೆದಾಗ ಫಾದರ್ದು ಪರ್ಮಿಷನಲ್ಲಿ ನಾವು ಹೋಗ್ತಾ ಇದ್ವಿ. ಆಗ ನನ್ನ ಮಕ್ಕಳು ಸಣ್ಣದು, ಆದರೂ ನಾನು ಕರ್ಕೊಂಡು ಟೀಚರು ಬನ್ನಿ ನಾನು ಟೀಚರ್ ಆಗಿದ್ದೆ ಆಗ, ನಾನು ಕೂಡ ಬನ್ನಿ ಟೀಚರ್ ಅಂತ ಹೇಳುವಾಗ ಹೋಗ್ತಾ ಇದ್ದೆ. ಅಲ್ಲಿಂದ ಕಲ್ತಾ ಇದ್ದು. ನಿಮಗೆ ಗೊತ್ತು, ಮಡಿಕೇರಿದು ಮಳೆ ಕಂಟಿನ್ಯೂಸ್ 6-7 ತಿಂಗಳು ಹೊಡಿತದೆ. ಈಗ ಈ ವರ್ಷ ಅಂತೂ ಮೇಲ್ ಹಿಡ್ದಿದಂತೆ, ಇನ್ನೂ ನಿಂತಿಲ್ಲ. ಹಾಗೆ ಕಂಟಿನ್ಯೂಸ್ ಮಳೆ ಇದ್ದರು, ಗಾಳಿ ಇದ್ದರು, ಚಳಿ ಇದ್ದರು. ಇಲ್ಲಿ ಥರ ನಮಗೆ ಕೊಡೆ ಹೀಗೆ ಹಿಡಿಯೋಕ್ಕಾಗಲ್ಲ. ಮಡಿಕೇರಿ ಗಾಳಿ ಅಂದರೆ ಹೀಗೆ ಅಡ್ಡ ಹೊಡಿತಾ ಇರ್ತದೆ. ಅಂಥ ಇದರಲ್ಲೂ ಕೂಡ ಟೀಚರ್ ಮತ್ತು ಆ ಟೀಮ್ ಹೋಗುವಾಗ ಅವ್ರ ಜೊತೆ ಸೇರಿ ಹೋದ ಆ ಅನುಭವ ಉಂಟಲ್ಲ, ನನಗೆ ಗೊತ್ತಾಯಿತು ನಾವು ಯಾವ ಕೆಲಸಕ್ಕೆ ನಾವು ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ಡೆಡಿಕೇಶನ್ ಮಾಡಿ ನಾವು ಯಾವ ಕಾರ್ಯ ಮಾಡ್ತೀವೋ ಅದು ದೇವರ ಆಶೀರ್ವಾದದ ಸುರಿಮಳೆ ಉಂಟಾಗುತ್ತೆ. ನಾನು ಮಡಿಕೇರಿಯಿಂದ ಬೆಂಗಳೂರಿಗೆ ನಾನು ನನ್ನ ಕುಟುಂಬ ಬರುವಾಗ ಪ್ರಿಯರೇ, ತುಂಬ ಸಾಲದಲ್ಲಿ, ತುಂಬ ಕಷ್ಟದಲ್ಲಿ, ತುಂಬ ನೋವಿನಲ್ಲಿ, ತುಂಬ ರೋಗದಲ್ಲಿ ನಾವು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು, ಇಬ್ಬರು ಪುಟ್ಟ ಮಕ್ಕಳನ್ನ ಕರ್ಕೊಂಡು ಅನಾಥರ ಥರ. ಆದರೆ ದೇವರು 2 ವರ್ಷದಲ್ಲೇ ನಮ್ಮ ಎಲ್ಲ ಸಾಲದಿಂದ ದೇವರು ಹೊರಗಡೆ ತಂದರು. ನನ್ನ ಹಸ್ಬೆಂಡಿಗೆ ಒಮಾನಲ್ಲಿ ಕೆಲಸ ಕೊಡುವುದರ ಮುಖಾಂತರ. ಅಲ್ಲಿಂದ ನಾನು ಪ್ರೋ ಲೈಫ್ ಮಿನಿಸ್ಟ್ರಿ ಸ್ಟಾರ್ಟ್ ಮಾಡಿದೆ. ಯಾವ ಜೀವದ ಕೆಲಸ ಇರುವಾಗ ಕೂಡ ಎಷ್ಟು
ಇದರಲ್ಲಿರಲಿ. ನಾನು ICUಯಲ್ಲಿ ಬ್ರದರ್ TK ಜಾರ್ಜ್ ಜೊತೆ ಹಾಸ್ಪಿಟ್ಲಲ್ಲಿ ಸೆಂಟ್ ಜಾನ್ಸಲ್ಲಿ ಇರುವಾಗ ಕೂಡ ನನಗೆ ಒಂದು ಕಾಲ್ ಬಂದರೆ ನಾನು ಅದನ್ನು ಹೊರಗಡೆ ಬಂದು ಅಟೆಂಡ್ ಮಾಡಿ ಆ ಪ್ರೋಲೈಫ್ ಕೇಸನ್ನ ಯಾರಿಗಾದರೂ ವಹಿಸಿ ಕೊಡ್ತಾ ಇದ್ದೆ. ಅಂದರೆ ಒಂದು ಜೀವ ಉಳೀಲಿ ಅಂತ ಹೇಳಿ, ಜೀವಪರ ಕಾರ್ಯ ಮಾಡಬೇಕು ಅಂತ. ನಾನೇನು ದೊಡ್ಡ ವಿಷಯ ಅಂತ ಹೇಳ್ತಿಲ್ಲ, ಹಿರಿಯರನ್ನ ನೋಡಿ ನಾನು ಕಲ್ತಿದ್ದೆ. ಬ್ರದರ್ TK ಜಾರ್ಜ್ ಕೂಡ ಹಾಗೆ, ಎಷ್ಟು ಹೆಲ್ತ್ ಇಶ್ಯೂಸ್ ಇರಲಿ ಏನೇ ಇರಲಿ, ಒಂದು ಧ್ಯಾನ ಬಂದರೆ ಅವ್ರು ಇಲ್ಲ ಅಂತ ಹೇಳೋದೇ ಇಲ್ಲ. ಎಷ್ಟು ಶಾರೀರಿಕವಾದ ತೊಂದರೆಗಳಿದ್ದರೂ ಅವರು ಹೋಗ್ತಾಯಿದ್ರು. ಮತ್ತು ಫಾದರ್ ಫ್ರ್ಯಾಂಕ್ಲಿನ್ನ ಕೂಡ ನಾನು ನೋಡಿದ್ದೆ. ಮಂಗಳೂರು ಧ್ಯಾನ ಇರುವಾಗ ಬೆಳಿಗ್ಗೆ ಅವರು ಶಿವಮೊಗ್ಗ ಹೋಗಿ ಯಾವುದೆಲ್ಲ ಮೀಟಿಂಗಲ್ಲಿ ಅಟೆಂಡ್ ಮಾಡಿ ವಾಪಸ್ ಬಂದು 3 ಗಂಟೆ 5 ಗಂಟೆ ಧ್ಯಾನಕ್ಕೆ ಅವರು ಭಾಗವಹಿಸ್ತಾ ಇದ್ರು. ಹಾಗೆ ಅಪ್ ಆ್ಯಂಡ್ ಡೌನ್ ಮಾಡಿ ಬರ್ತಾಯಿದ್ರು. ಅಲ್ಲಿ ಮೀಟಿಂಗ್ ಇಲ್ಲಿ ಮೀಟಿಂಗ್ ಎಲ್ಲ ಕಡೆ ಓಡಿ ಬಂದು ಸಾಯಂಕಾಲ ಧ್ಯಾನಕ್ಕೆ ಬಂದು ಅಟೆಂಡ್ ಆಗ್ತಾಯಿದ್ರು, ಧ್ಯಾನ ನಡೆಸಿಕೊಡ್ಲಿಕ್ಕೆ. ಹಾಗೆ ಹಿರಿಯರನ್ನ ನೋಡಿ ನಾವು ಕಲಿಯೋದು, ನಮ್ಮನ್ನು ನೋಡಿ ಅನೇಕರು ಕಲೀಲಿ ಅಂತ ನಾನು ನನ್ನ ಜೊತೆ ಇರುವ ಪ್ರೋಲೈಫರ್ಸ್ಗೆಲ್ಲ ಹೇಳ್ತಾ ಇರ್ತೀನಿ, ಯಾರು ಸೋಮಾರಿತನ ಮಾಡಬೇಡಿ. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ಮೈಗಳನ್ನು ಸೋಮಾರಿ ಮೈಲಿಗೆ ತುಂಬಿದ ಕಲ್ಲಿಗೆ ಸಮಾನ. ಮೈಲಿಗೆ ಅಂದರೆ ಅಸ್ಪೃಶ್ಯ, ಮುಟ್ಟಿಸಿಕೊಳ್ಳಲಾರದವನು, ಮುಟ್ಟಬಾರದವನು, ಅಂದರೆ ಅವನ ಸ್ವಭಾವ ನನಗೂ ಬರಬಾರ್ದು. ಸೋಮಾರಿ ಅಂದರೆ ಯಾವಾಗಲೂ ಮಲ್ಕೊಳ್ಳೋದು, ಮುಸ್ಕಾಕೊಳ್ಳೋದು, ಬರೀ ತಿನ್ನೋದು, ಬರೀ ನಡೆಯೋದು, ಬರೀ ಮಾತಾಡೋದು, ಬರೀ ಅಲ್ಲಿ ಇಲ್ಲಿ ಓಡಾಡೋದು, ಬೇರೆ ಏನು ಕೆಲಸ ಮಾಡಲ್ಲ, ಬೇರೆಯವರಿಂದ ಮಾಡಿಸಿಕೊಳ್ಳೋದು. ಅಂಥ ಸೋಮಾರಿತನ ಇದೆಯಲ್ಲ, ಅದು ನಮ್ಮ ಶರೀರಕ್ಕೆ ಕೂಡ ಅದು ಒಳ್ಳೆಯದಲ್ಲ ಪ್ರಿಯರೇ. ಏಕೆಂತ ಹೇಳಿದರೆ ಶಾರೀರಿಕವಾಗಿ ನಾವು ಸ್ವಲ್ಪ ದುಡಿಬೇಕು, ನಡಿಬೇಕು, ನಮ್ಮ ಕಾರ್ಯಗಳನ್ನು ಮಾಡಬೇಕು. ನೀನು ₹1 ಆದರೂ, ನಾನು ಎಲ್ಲ ಲೇಡೀಸಿಗೆ ಹೇಳ್ತಾ ಇರ್ತೀನಿ, ಡಬಲ್ ಡಿಗ್ರಿ 3 ಡಿಗ್ರಿ ತಗೊಂಡಿರ್ತೀರಾ ಅಥವಾ ಬೇರೆ ಏನು ಅಲ್ಪ ಸ್ವಲ್ಪ ಓದಿರಲಿ, ಏನಾದರೂ ಒಂದು ಕೆಲಸಕ್ಕೆ ಸೇರಿ ಅಟ್ಲೀಸ್ಟ್ ವಾರದಲ್ಲಿ ತಿಂಗಳಲ್ಲಿ ₹100 ಆದರೂ ನಿಮ್ಮದು ಅಂತೇಳಿ ನೀವು ದುಡೀರಿ. ಅದಕ್ಕೆ ಒಂದು ಆತ್ಮತೃಪ್ತಿ ಇರುತ್ತೆ ನೋಡಿ. ಒಂದು ಸೇಫ್ಟಿ ಪಿನ್ ಬೇಕಾದರೂ ನಾವು ಹಸ್ಬೆಂಡ್ ಹತ್ರ ಅಥವಾ ನಮ್ಮ ಮಕ್ಕಳ ಹತ್ರ ಕೈ ಚಾಚುವಾಗ ನಮಗೆ ಅದು ಅವಮಾನ ಅಲ್ವಾ? ಏನಾದರೂ ಒಂದು ಕೆಲಸ ಮಾಡಿ. ಅಥವಾ ನಿಮಗೆ ಅಷ್ಟು ಫೆಸಿಲಿಟಿ ಇದೆ, ಏನು ತೊಂದರೆ ಇಲ್ಲ, ಎಲ್ಲ ಇದಕ್ಕೆ ಕೇಳುವ ಮೊದಲೇ ಹಸ್ಬೆಂಡು ಮಕ್ಕಳು ಎಲ್ಲ ಕೊಡ್ತಾ ಇದ್ದಾರೆ ಅಂದರೆ ನೋ ಪ್ರಾಬ್ಲಮ್. ನಿಮ್ಮ ಮನೆ ಕೆಲಸ, ಈಗ ಮನೆಯಲ್ಲಿರುವ ಗೃಹಿಣಿಯರಿಗೂ ಕೂಡ ಕಡಿಮೆ ಕೆಲಸ ಇರಲ್ಲ, ತುಂಬಾ ಕೆಲಸ ಇರುತ್ತೆ. ನನಗೆ ಗೊತ್ತು, ಒಂದು ಲೇಡಿಯಾಗಿ ನನಗೆ ಗೊತ್ತು, ಮನೆ ಗುಡಿಸೋದು, ಮನೆ ಒರೆಸೋದು, ಬಟ್ಟೆ ಹೋಗಿ, ಪಾತ್ರೆ ತೊಳಿ, ಎಲ್ಲ ಗುಡಿಸು, ಸಮಯಕ್ಕೆಲ್ಲ ಕ್ಲೀನ್ ಮಾಡು, ಎಲ್ಲ ಅದರದ್ದು ಇದಕ್ಕೆ ಮಾಡ್ಕೊಂಡು ಹೋಗಬೇಕು ಟೈಮ್ ಟೇಬಲ್ ಥರ. ಕೆಲವರು ಬೆಳಿಗ್ಗೆ 4 ಗಂಟೆಗೆ ಎದ್ದರೆ ರಾತ್ರಿ 11 ಗಂಟೆ ತನಕ ರೆಸ್ಟ್ಲೆಸ್ ಆಗಿ ಮಾಡ್ತಾರೆ. ಅದು ಹಳ್ಳಿ ಕಡೆ ಹಸು ಅದು ಇದು ಪ್ರಾಣಿಗಳು ಪಕ್ಷಿಗಳನ್ನೆಲ್ಲ ಇಟ್ಕೊಂಡಿರುವವರಿಗೆ ತುಂಬ ಕಷ್ಟ ಆಗುತ್ತೆ. ಏನು ಕೋಳಿ ಆಡು ಕುರಿ ಎಲ್ಲ ಇರುವವರಿಗೆ ಅದೆಲ್ಲ ತುಂಬ ಕಷ್ಟ ನಿಭಾಯಿಸ್ಕೊಂಡು ಹೋಗಲಿಕ್ಕೆ. ಅದು ಕೂಡ ಒಂದು ಕೆಲಸ, ಮೈಗಳಂತ ನಾನು ಅವರಿಗೆ ಖಂಡಿತವಾಗಿಯೂ ಹೇಳಲ್ಲ. ಏಕೆಂತ ಹೇಳಿದರೆ ಅಷ್ಟು ಕಷ್ಟಪಡ್ತಾರೆ ಕೆಲವು ಹೆಂಗಸರು. ಇದೆಲ್ಲ ತೊಂದರೆಯಲ್ಲಿದ್ದರೂ ಇದೆಲ್ಲ ಮಾಡಿಕೊಂಡು ಅದರ ಜೊತೆಗೆ ಪ್ರಾರ್ಥನೆ ಅಟೆಂಡ್ ಆಗಿ ಆ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಅದರಂತೆ ಜೀವಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಎಲ್ಲ ಕೆಲಸನೂ ಮುಗಿಸಿ ಬೆಳಿಗ್ಗೆ ಒಂದು 9 ಗಂಟೆಗೆ ಧ್ಯಾನ ಇದ್ದರೆ ಧ್ಯಾನದಲ್ಲಿ ಬಂದು ಕೂರ್ತಾರೆ. ಧ್ಯಾನ ಮುಗಿದ ತಕ್ಷಣ ಮನೆಗೆ ಹೋಗಿ ಪುನಃ ಆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ನಿಜವಾಗಿ ಅವರಿಗೆ ಯೇಸು ನಾಮದಲ್ಲಿ ಒಂದು ಚಪ್ಪಾಳೆ ತಡ್ತೀನಿ, ಅಷ್ಟೊಂದು ಕೆಲಸ ಮಾಡುವವರು. ಕೆಲವು ನನ್ನ ಸಹೋದರರು ಬೆಳಿಗ್ಗೆ 6 ಗಂಟೆಗೆ ಮನೆ ಬಿಟ್ಟು ರಾತ್ರಿ 8-9 ಗಂಟೆಗೆ ಮನೆ ತಲುಪುವವರಿದ್ದಾರೆ. ಅಷ್ಟು ಕಷ್ಟಪಡ್ತಾರೆ ತನ್ನ ಕುಟುಂಬಕ್ಕಾಗಿ, ತನ್ನ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲು. ಆದರೆ ಕೆಲವರು, ಒಬ್ಬರನ್ನ ನಾನು ನೋಡಿದ್ದೆ, ಬರೀ ಜಗಳಾಡು, ಮನೆಯಲ್ಲಿ ಹೆಂಡತಿ ಮಕ್ಕಳನ್ನ ಜಗಳಾಡು, ಬಾಟ್ಲು ದುಡ್ಡು ಸಿಗದಿದ್ದರೂ ಹೆಂಡತಿನ ಒಡೆದು ಬಡಿದು ದುಡ್ಡು ತಗೊಂಡು ಹೋಗಿ ಬಾಟ್ಲು ತಂದು ತಲೆದಿಂಬ ಹತ್ರ ಇಟ್ಕೊಂಡು ಕುಡಿಯೋದು, ಮಲಗೋದು, ಹಗಲಿಡೀ ನಿದ್ದೆ ಮಾಡೋದು, ಸಾಯಂಕಾಲ ಹೆಂಡತಿ ಕೆಲಸ ಮುಗಿಸಿ ಬಂದ ತಕ್ಷಣ ಹೊಡಿಯೋದು. ಆಗ ನಾನು ಹೆಂಡತಿ ಹತ್ರ ಕೇಳಿದೆ, ನಿಮಗೆ ಬೇಜಾರಾಗಲ್ವಾ? ಅವ್ರು ಹೇಳಿದ್ರು, ಏನು ಮಾಡೋಕ್ಕಾಗತ್ತೆ, ದೇವರು ಕೊಟ್ಟ ಬಾಳ ಸಂಗಾತಿ ಅಲ್ವಾ, ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲಲ್ಲ. ಅವರು ಹಾಗೆ, ನಾನು ಹೀಗೆ, ಏನು ಮಾಡೋಕ್ಕಾಗಲ್ಲ. ಈಗ ಅವರು ದುಡಿದು ನನಗೆ ತಂದು ಹಾಕೋದಾದರೆ ನಾನು ಸಂತೋಷದಿಂದ ತಿಂತಾ ಇದ್ದೆಲ್ಲ, ಈಗ ನಾನು ದುಡಿದು ತಂದು ಹಾಕ್ತಾಯಿದ್ದೀನಿ. ಹಾಗೆ ಯಾರಾದರೂ ಇದ್ದರೆ ಪ್ರಿಯರೇ, ನನ್ನ ಸಹೋದರ ಸಹೋದರಿಯರೇ, ನಾನು ಅಂತೇಳುವ ಅಹಂ ಬಿಟ್ಟು ಬಿಡುವ, ನನ್ನಿಂದ ನಾನು ದುಡಿದು ಅದೆಲ್ಲ ಬಿಟ್ಟು ಏನಾದರೂ ಕೆಲಸಕ್ಕೆ ಹೋಗಿ, ಏನು ಕೆಲಸ ಆದರೂ ಪರವಾಗಿಲ್ಲ. ಕೆಲವರು ಮನೆ ಕೆಲಸ ಮಾಡಿ ಜೀವನ ಮಾಡ್ತಾರೆ. ಬೆಂಗಳೂರಲ್ಲಿ ಎಲ್ಲ 2-3 ಮನೆ ದುಡಿತಾರೆ, 15-20 ಸಾವಿರ ದುಡಿತಾರೆ, ದುಡಿದು ತನ್ನ ಕುಟುಂಬವನ್ನು ಸಾಗಿಸ್ತಾರೆ. ಅದೆಲ್ಲ ಎಷ್ಟು ದೊಡ್ಡ ತ್ಯಾಗ ಅಲ್ವಾ? ಬೇರೆಯವರ ಮನೆಯಲ್ಲಿ ಹೋಗಿ ತಟ್ಟೆ ಪಾತ್ರೆ ತೊಳೆಯೋದು ಅದೆಲ್ಲ ಅಷ್ಟು ಸುಲಭ ಇಲ್ಲ. ಅವರು ಹೇಳಿದ ಕೆಲಸಗಳೆಲ್ಲ ಮಾಡೋದು, ಗುಡಿಸೋದು, ಒರೆಸೋದು, ಬಟ್ಟೆ ವಾಶ್ ಮಾಡೋದು, ಅದೆಲ್ಲ ಮಾಡ್ತಾರೆ. ಅದರ ಜೊತೆಗೆ ದೇವರ ವಾಕ್ಯನ ಅಭ್ಯಾಸ ಮಾಡ್ತಾರೆ. ನನಗೆ ಎಷ್ಟೋ ಮಂದಿ ಗೊತ್ತಿದೆ ಹಾಗೆ. ಅವರು ರಿಟ್ರೀಟಲ್ಲಿ ಬಂದರೆ ಆ ಥರ ಕೆಲಸ ಮಾಡುವವರಾದರೂ ಅವರು ಮನೆಯಲ್ಲಿ ಪ್ರಾರ್ಥನೆ ಮಾಡದೆ ಮಲಗಲ್ಲ, ಕುಟುಂಬ ಪ್ರಾರ್ಥನೆ ಇಲ್ಲದೆ ಇರಲ್ಲ. ಅಷ್ಟೊಂದು ಡೆಡಿಕೇಶನ್ ಅವರ ಜೀವನದಲ್ಲಿ ಅವರಿಗೆ.
ಅಷ್ಟೊಂದು ಒಪ್ಪಿಸಿಕೊಡುವಿಕೆ, ಯೇಸುವನ್ನೇ ಆಶ್ರಯಿಸಿ ಜೀವಿಸೋದು. ಆರೋಗ್ಯದಲ್ಲಾಗಲಿ, ಅಭಿಷೇಕದಲ್ಲಾಗಲಿ, ಕೆಲಸದಲ್ಲಾಗಲಿ. ನಾನೊಂದು ಅಕ್ಕನ ಹತ್ರ ಕೇಳ್ತೀನಿ, 5-6 ಮನೆ ಕೆಲಸ ಮಾಡ್ತಾರೆ. ಆ ಅಕ್ಕನ ಹತ್ರ ಯಾವಾಗಲೂ ಕೇಳ್ತೀನಿ, ನಿಮಗೆ ಹೇಗೆ ಇದೆಲ್ಲ ಸಾಧ್ಯ ಅಕ್ಕ? ಇಷ್ಟೊಂದು ಕೆಲಸ ಮಾಡ್ತೀರಲ್ಲ, ಹೇಗೆ ಸಾಧ್ಯ ಆಗುತ್ತೆ? ಅವ್ರು ಹೇಳಿದರು, ಫಿಲಿಪ್ಪಿ 4:13 ಹೇಳಲ್ವಾ ಸಿಸ್ಟರ್, ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ ಅಂತ. ಯೇಸುವಿನ ಶಕ್ತಿಯಿಂದ ನಾನು ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಸಿಸ್ಟರ್. ನನಗೆ ತುಂಬ ಹೆಮ್ಮೆ ಅನ್ನಿಸ್ತು ಪ್ರಿಯರೇ. 4-5 ಮನೆ ಕೆಲಸ ಮಾಡಿ, 5-6 ಮನೆ ಕೆಲಸ ಮಾಡಿ, 2 ಚಿಕ್ಕ ಮಕ್ಕಳನ್ನ ಓದಿಸ್ಕೊಂಡು, ಗಂಡ ಪಾರ್ಶ್ವವಾಯು ರೋಗಿ, ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಕೊಂಡು, ಕುಟುಂಬದ ಎಲ್ಲ ಜವಾಬ್ದಾರಿಗಳನ್ನ ಹೊತ್ತುಕೊಂಡು ಮನೆಯನ್ನು ನಡೆಸ್ಕೊಂಡು ಹೋಗುವಂತಹ ಆ ಮಹಿಳೆ. ಅದೇ ರೀತಿ ತುಂಬ ಗಂಡಸರಿದ್ದಾರೆ, ಮದುವೆ ಆದ ವರ್ಷದಿಂದ ಹೆಂಡತಿಗೆ ಯಾವಾಗಲೂ ಕಾಯಿಲೆ, ಅವರಿಗೆ ಹಣ ಹೊಂದಿಸೋದು, ಅವರಿಗೆ ಟ್ರೀಟ್ಮೆಂಟ್ ಮಾಡೋದು, ಮಕ್ಕಳ ಎಜುಕೇಷನ್ ನೋಡ್ಕೊಳ್ಳೋದು, ಕುಟುಂಬದ ಜವಾಬ್ದಾರಿ ಹೊತ್ತುಕೊಳ್ಳೋದು, ಕೆಲಸಕ್ಕೆ ಹೋಗಿ ಬಂದು ಅಡುಗೆ ಮಾಡಿ ಹೆಂಡತಿಗೆ ಮಕ್ಕಳಿಗೆ ಕೊಡುವ ನನ್ನ ಸಹೋದರನ ಸಹ ನನಗೆ ಗೊತ್ತು, ಎಷ್ಟೋ ಮಂದಿ ಸಹೋದರರನ್ನ ನನಗೆ ಗೊತ್ತು. ಹಾಗಾಗಿ ಅದೆಲ್ಲ ಮಾಡುವವರಿಗೆ ಹೃದಯದಿಂದ ನಾನು ಯೇಸುನಾಮದಲ್ಲಿ ಪ್ರಾರ್ಥಿಸಿ ಧನ್ಯವಾದಗಳನ್ನ ಹೇಳ್ತೇನೆ. ನೀವು ಏನು ಪಡುವ ಆ ಕಷ್ಟಕ್ಕೆ ದೇವರು 100ರಷ್ಟು ನಿಮಗೆ ಕೃಪೆ ದಯಪಾಲಿಸ್ತಾರೆ, ಅಭಿಷೇಕದಲ್ಲಿ ತುಂಬ್ತಾರೆ. ಆ ಎಲ್ಲ ಜವಾಬ್ದಾರಿಗಳನ್ನ ನೀವು ಹೊತ್ತುಕೊಂಡಿರೋದಕ್ಕೆ 100%. ಯಾಕೊಬ್ಬ ಬೀಜ ಬಿತ್ತಿ 100ರಷ್ಟು ಫಲ ಕೊಯ್ದಂತೆ ನಿಮ್ಮ ಕುಟುಂಬದಲ್ಲಿ 100ರಷ್ಟು 100 ಮಡಿಯಷ್ಟು ನಿಮ್ಮ ಫಲ ಆಶೀರ್ವಾದದಿಂದ ತುಂಬಲ್ಪಟ್ಟು, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಕೃಪೆಯಿಂದ ತುಂಬಿ 1000 ತಲೆಮಾರುಗಳವರೆಗೆ ಆಶೀರ್ವಾದದ ಸಂತತಿ ನಿಮ್ಮ ಸಂತತಿ ಆಗುತ್ತೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಸೋಮಾರಿಗೆ ದೇವರ ವಾಕ್ಯ ಹೇಳುತ್ತೆ, ಸಿರಾಕ 22:1 ಮುಂದುವರಿಸ್ಕೊಂಡು ಹೇಳುತ್ತೆ, ಎಲ್ಲರೂ ಸೋಮಾರಿಗೆ ಚೀಮಾರಿ ಹಾಕುವರು, ಅವನಿಗೆ ಮಾನವಿಲ್ಲದ ಕಾರಣ. ನೋಡಿ, ಎಲ್ಲರೂ ಹೇಳ್ತೀಯ, ಥೂ ದಂಡಪಿಂಡ ನೀನು, ಏನು ಪ್ರಯೋಜನ ಇಲ್ಲ, ಹೊತ್ತಿಗೆ ಬರ್ತೀಯ ತಿಂತೀಯ, ಅದೊಂದು ಮಾತ್ರ. ಎಷ್ಟು ಒಂದು ತುತ್ತು ಅನ್ನ ತಿನ್ನುವಾಗ ಸಹ ಬೈಸ್ಕೊಂಡು ಚೀಮಾರಿ ಹಾಕಿಸ್ಕೊಂಡು ತಿನ್ನೋದು. ಅದೇ ನೀನು ಕೆಲಸಕ್ಕೆ ಹೋಗಿ 10 ರೂಪಾಯಿ ದುಡಿದು ತಂದು ಕೊಡು, ಕಡಿಮೆನೇ ಸಂಬಳ ಇರಲಿ ಪರವಾಗಿಲ್ಲ, ಅದು ದೇವರು ನೋಡ್ತಾರೆ. ಆ ಕಡಿಮೆ ಕೊಟ್ಟು ಸಹ ನಿನ್ನನ್ನು ಬೈತಾ ಇದ್ದಾರೆ ಅಂದರೆ ಪರವಾಗಿಲ್ಲ, ಅದು ದೇವರು ನೋಡ್ಕೊಳ್ತಾರೆ. ಏಕೆಂದರೆ ದೇವರಿಗೆ ಗೊತ್ತುಂಟು ನೀ ಕಷ್ಟಪಡ್ತಾ ಇದೆಯಾ, ಸುಮ್ಮನೆ ಸೋಮಾರಿಯಾಗಿಲ್ಲ ಅಂತ. ನೋಡಿ, ಸೋಮಾರಿಗೆ ಮೈಗಳ ತಿಪ್ಪೆಯ ಮೇಲಿರುವ ಹೇಸಿಗೆಗೆ ಸಮಾನ. ತಿಪ್ಪೆಗುಂಡಿ ಗೊತ್ತಲ್ಲ, ಕಸದ ಗುಂಡಿಯಲ್ಲಿ ವಾಸನೆ ಬರ್ತಾ ಇರ್ತದೆ. ಆ ತಿಪ್ಪೆಗುಂಡಿ ಮೇಲಿರುವ ಹೇಸಿಗೆಗೆ ಸಮಾನ. ಹಾಳಾಗಿದ್ದು, ಕೊಳೆತೋಗಿದ್ದು ಎಲ್ಲವನ್ನು ಆ ತಿಪ್ಪೆಗುಂಡಿಯಲ್ಲಿ ಬಿಸಾಕೋದು. ಆ ತಿಪ್ಪೆಗುಂಡಿ ವಾಸನೆ ಹೊಡಿತಾ ಇರ್ತದೆ, ಅದರ ಪಕ್ಕ ಹೋಗ್ಲಿಕ್ಕಾಗಲ್ಲ. ಅಂಥ ತಿಪ್ಪೆಗುಂಡಿಯಲ್ಲಿರುವ ಹೇಸಿಗೆಗೆ ಸಮಾನ ಸೋಮಾರಿ ಅಂತ ಹೇಳ್ತದೆ ದೇವರ ವಾಕ್ಯ. ಮುಂದುವರಿಸ್ಕೊಂಡು ಹೇಳುತ್ತೆ, ಕೈ ಒದರಿ ಬಿಡುವರು ಜನರು ಅದನ್ನು ಮುಟ್ಟಿದ ತಕ್ಷಣ. ನಿನ್ನ ಹತ್ರ ಮಾತಾಡಲಿಕ್ಕೆ ಕೂಡ ಯಾರೂ ಇಷ್ಟಪಡಲ್ಲ. ನಿನ್ನನ್ನು ನೋಡಿದರೆ ಜನ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ. ನೀನು ಹತ್ತು ಪ್ರಯೋಜನ ಇಲ್ಲ, ನೀನು ದುಃಖಪಟ್ಟು ಪ್ರಯೋಜನ ಇಲ್ಲ, ನೀನು ಯೇಸುವೆ ಅಂತ ಕೂಗಿ ಕರೆದು ಪ್ರಯೋಜನ ಇಲ್ಲ. ದೇವರ ಕರುಣೆಗಾಗಿ ಮೊರೆ ಇಡು. ನೀನು ದೇವಾ ನನಗೊಂದು ಕೆಲಸ ಕೊಡು, ಕೆಲಸ ಮಾಡುವ ಮನಸ್ಸು ಕೊಡು ಅಂತೇಳಿ ಪ್ರಾರ್ಥಿಸು. ಕೆಲವರಿದ್ದಾರೆ ದೇವರ ಸೇವೆ ಮಾಡ್ತೀನಿ ಅಂತ ಹೇಳಿ ಕುಟುಂಬವನ್ನು ತಳ್ಳಿಬಿಡೋದು. ಇಲ್ಲ, ಹೆಂಡತಿ ಮಕ್ಕಳು, ಗಂಡ ಮಕ್ಕಳು, ನಿನ್ನ ಕುಟುಂಬದ ಅತ್ತೆ ಮಾವ, ತಂದೆ ತಾಯಿ, ನಿನ್ನ ಜವಾಬ್ದಾರಿ ಅದು. ನಿನ್ನ ಜವಾಬ್ದಾರಿಯನ್ನು ನೀನು ಮುಗಿಸದೆ ನೀನು ಬರೀ ದೇವರ ಸೇವೆ ಅಂತ ಹೇಳಿ ಕೂಡ ಪ್ರಯೋಜನ ಇಲ್ಲ ಪ್ರಿಯರೇ. ಏಕೆಂದರೆ ಇಲ್ಲಿ ಹಸಿವಲ್ಲಿ ಹಾಕಿ ನೀನು ಅಲ್ಲಿ ಹೋಗಿ ಏನು ಬೋಧಿಸ್ತೀಯ, ಏನು ಸೇವೆ ಮಾಡ್ತೀಯ? ಇಲ್ಲಿ ಹಸಿವಲ್ಲಿ ಹಾಕಬೇಡ. ನೀನು ನಿನ್ನ ಹೆಂಡತಿ ಮಕ್ಕಳನ್ನ ತೃಪ್ತಿಪಡಿಸು. ನೀನು ಅಭಿಷೇಕದಲ್ಲಿ ಅವರು ತುಂಬುವ ಹಾಗೆ ನೋಡ್ಕೊ, ಅವರ ಹೊಟ್ಟೆ ತುಂಬಿಸು. ಆ ಮಕ್ಕಳ ಫೀಸ್ ಕಟ್ಟು, ಆ ಬಾಡಿಗೆ ಕಟ್ಟು, ಆ EMI ಕಟ್ಟು. ದೇವರು ನಡೆಸ್ತಾರೆ ನಿನ್ನನ್ನು. ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಸೋಮಾರಿ ಅಲ್ಲದೆ ನಿನ್ನ ಕಾರ್ಯಗಳನ್ನು ನೀನು ಮಾಡುವಾಗ ನಿನ್ನ ಕುಟುಂಬದ ಕಾರ್ಯಗಳನ್ನು ದೇವರು ಮಾಡ್ತಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರ ವಾಕ್ಯ ಹೇಳುತ್ತೆ, ಇರುವೆ ನೋಡಿ ಚಳಿಗಾಲದಲ್ಲಿ ಅದಕ್ಕೆ ಬೇಕಾದ ಆಹಾರ ಪದಾರ್ಥವನ್ನು ಕೂಡಿಸಿಡುತ್ತೆ, ಶೇಖರಿಸಿಡುತ್ತೆ. ಅದನ್ನು ನೋಡಿ ನಾವು ಕಲಿಬೇಕು ಪ್ರಿಯರೇ. ಆ ಶಿಸ್ತು, ಅದರ ಬಾಯಲ್ಲಿ ಏನೋ ಒಂದು ವೈಟ್ ಕಲರ್ ಆಹಾರವನ್ನು ಹೀಗೆ ಹೊತ್ಕೊಂಡು ಸಾಲಾಗಿ ಹೋಗೋದು, ಅದನ್ನೆಲ್ಲ ನೋಡಿ ನಾವು ಕಲಿಬೇಕು. ಪ್ರಕೃತಿನ ನೋಡಿ ಕಲಿಯೋಕ್ಕೆ ನಮಗೆ ತುಂಬ ಇದೆ. ನಾವು ಯಾವಾಗಲೂ ಕೈ ಚಾಚುವರು. ಯೇಸು ಹತ್ರ ಬೇಡುವ, ನಮ್ಮ ಕರಗಳು ಕೊಡುವ ಕರಗಳಾಗಿ ಅನುಗ್ರಹಿಸಲ್ಪಡಲಿ, ನಮ್ಮ ಕರಗಳು ಕೊಡುವ ಕರಗಳಾಗಿ ಅನುಗ್ರಹಿಸಲ್ಪಡಲಿ. ಸೇವೆ ಮಾಡುವವರಿಗೆ, ಏನಾದರೂ ಮಿನಿಸ್ಟ್ರಿ ಮಾಡುವವರಿಗೆ, ಅನಾಥರಿಗೆ, ಬಡವರಿಗೆ, ದಿಕ್ಕಿಲ್ಲದವರಿಗೆ ಏನಾದರೂ ಕೊಡಲಿಕ್ಕೆ, ಕೈ ಚೆಲ್ಲಿ ಅಂದರೆ ಕೈಯಿಂದ ಕೊಡಲಿಕ್ಕೆ ಈ ಕರಗಳು ಕೊಡುವ ಕರಗಳಾಗಿ ಆಶೀರ್ವದಿಸು ಸ್ವಾಮಿ ಅಂತ ನಾವು ಪ್ರಾರ್ಥಿಸುವ. ಪ್ರಿಯರೇ, ನಮಗೆ ಬಡತನ ಇರ್ಬೋದು,
ಓಕೆ, ಅದನ್ನು ನಾವು ದುಡಿತಾ ಇದ್ದೀವಿ, ನಮ್ಮ ಸಂಬಳ ಚೀಲ ತೂತಾಗ್ತಾ ಇದೆ ಅಂದರೆ ಎಷ್ಟು ದುಡಿದ್ರೂ ಸಾಕಾಗಲ್ಲ. ಕೆಲವೊಮ್ಮೆ ಈಗ ಎಲ್ಲದರ ರೇಟ್ ಜಾಸ್ತಿ ಆಗಿದೆ, ನಾವು ಒಬ್ಬರೇ ದುಡಿದ್ರೆ ಸಾಲಲ್ಲ. ಅಂಥವರು ನಾವು ಯೇಸುವಿಗೆ ಕಂಪ್ಲೀಟ್ ಸರೆಂಡರ್ ಆಗುವಾಗ ಸಿರಾಕನ ಪುಸ್ತಕ 21ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತೆ, ದೇವರ ಕಿವಿಗೆ ಮುಟ್ಟುವುದು ಬಡವನ ಬೇಡಿಕೆ, ಕೂಡಲೇ ಉತ್ತರ ಬರುವುದು ಅದಕ್ಕೆ. ದೇವರ ವಾಕ್ಯ ಏನು ಹೇಳುತ್ತೆ ಹೇಳಿ, ಅದನ್ನು ರಿಪೀಟ್ ಮಾಡಿ. ದೇವರ ಕಿವಿಗೆ ಮುಟ್ಟುವುದು ಬಡವನ ಬೇಡಿಕೆ, ಕೂಡಲೇ ಉತ್ತರ ಬರುವುದು ಅದಕ್ಕೆ. ಬಡವ ದುಡಿತಾನೆ, ಬೆಳಿಗ್ಗೆ 5 ಗಂಟೆಗೆ 4 ಗಂಟೆಗೆ ಎದ್ದು ಹೊಲದಲ್ಲಿ, ಗದ್ದೆಯಲ್ಲಿ, ತೋಟದಲ್ಲಿ ಅಲ್ಲಿ ಇಲ್ಲಿ ಕೆಲಸಕ್ಕೆ, ಕೂಲಿ ಕೆಲಸಕ್ಕೆ ಹೋಗೋದು, ಅವರ ಹತ್ರ ತೂಂತ ಉಗಿಸ್ಕೊಂಡು ಅಲ್ಪ ಅವನಿಗೆ ಸಂಬಳ ಸಿಕ್ಕೋದು. ಅದು ತಂದಾಗ ಇಲ್ಲಿ 6ಕ್ಕೆ ಇರಲ್ಲ, 3ಕ್ಕೆ ಇಳಿಯಲ್ಲ, ಕಾಲಿಗೆ ಹಾಸಿಗೆ ಇದ್ದರೆ ಮೇಲೆ ತಲೆಗೆ ಇರಲ್ಲ, ತಲೆಗೆ ಹಾಸಿಗೆ ಇದ್ದರೆ ಕಾಲಿಗೆ ಇರಲ್ಲ. ಆ ರೀತಿ ಕಷ್ಟಪಡುವಾಗ ದೇವರು ವಾಕ್ಯ ಹೇಳುತ್ತೆ, ನೀನು ಯೇಸುವನ್ನು ಕಂಪ್ಲೀಟ್ ಆಶ್ರಯಿಸಿಕೊಂಡು ದೇವರಿಗೆ ಕಂಪ್ಲೀಟಾಗಿ ಸರೆಂಡರ್ ಆಗುವಾಗ ದೇವರ ಕಿವಿಗೆ ಮುಟ್ಟುವುದು ಬಡವನ ಬೇಡಿಕೆ, ಬಡವನ ಪ್ರಾರ್ಥನೆ, ಕೂಡಲೇ ತಕ್ಷಣ ಉತ್ತರ ಬರುವುದು ಅದಕ್ಕೆ. ಅಪ್ಪ ಯೇಸುವೆ, ನಾನು ಇಷ್ಟೇ ತಂದಿದ್ದೀನಿ ದುಡಿದು, ಇದು ನನ್ನ ಕುಟುಂಬಕ್ಕೆ ಸಾಕಾಗುವಷ್ಟು 5 ರೊಟ್ಟಿ 2 ಮೀನಿನಿಂದ 5,000 ಜನ ಗಂಡಸರಿಗೆ ಮಾತ್ರ ಉಣಬಡಿಸಿ ಸರ್ವರು ತಿಂದು ತೃಪ್ತಿಪಟ್ಟು 12 ಬುಟ್ಟಿಯಲ್ಲಿ ಉಳಿಸಿದ ನನ್ನ ದೇವನೇ, ನನ್ನ ಯೇಸುವೆ, ಕರುಣಾಮಯಿಯಾದ ದೇವನೇ, ನನ್ನ ಕುಟುಂಬಕ್ಕೆ ತಿಂದು ತೃಪ್ತರಾಗುವ ತನಕ, ಎಲ್ಲ ಅವಶ್ಯಕತೆಗಳಿಗೆ ಸಾಕಾಗುವ ತನಕ ಈ ಹಣವನ್ನು ಪೂರೈಸಿ ಒದಗಿಸಿ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವೆ ಅಂತೇಳಿ ದೇವರ ಸನ್ನಿಧಿಯಲ್ಲಿಟ್ಟು ನಿನ್ನ ಸಂಬಳವನ್ನು ನೀನು ನಿನ್ನ ಕಾರ್ಯಗಳಿಗಾಗಿ ಉಪಯೋಗಿಸು ಪ್ರಿಯರೇ. ಅದನ್ನು ತಗೊಂಡೋಗಿ ನೀನು ಯಾವುದೋ ಕುಡಿತಕ್ಕೋ ಇನ್ನಿತರ ಹೊಲಸು ಇದು ಕಾರ್ಯಕ್ಕೆ ನೀನು ಉಪಯೋಗಿಸಬೇಡ. ನಿನ್ನ ಕುಟುಂಬಕ್ಕೆ ಉಪಯೋಗಿಸು, ಕುಟುಂಬದ ಆರೋಗ್ಯಕ್ಕೆ ಉಪಯೋಗಿಸು, ಅವರ ಅವಶ್ಯಕತೆಗಳಿಗೆ ಉಪಯೋಗಿಸು. ಅದು 100% ತೃಪ್ತಿಕರವಾಗಿ ಉಪಯೋಗಿಸಲ್ಪಟ್ಟು ಬೇಡಿಕೆ ಕೋರಿಕೆಗಳು ಈಡೇರಲ್ಪಟ್ಟು ಅದರಲ್ಲಿ ಉಳಿದು ನೀನು ಏನಾದರೂ ಬೇರೆಯವರಿಗೆ ಕೊಡಲಿಕ್ಕೆ ಖಂಡಿತವಾಗಿಯೂ ದೇವರು ನಿನ್ನ ಕರಗಳನ್ನು ಆಶೀರ್ವದಿಸ್ತಾರೆ, ನಿನ್ನ ಕುಟುಂಬವನ್ನು ಕೃಪೆಯಿಂದ ತುಂಬಿಸ್ತಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಯಾವಾಗಲೂ ಪ್ರಿಯರೇ, ನನಗೆ ಬಡತನ ಇದೆ ಅಂತ ಹೇಳಿ ಕೆಟ್ಟ ಕಾರ್ಯಕ್ಕೆ ಇಳಿಬೇಡಿ. ಕದಿಯೋದು, ಮೋಸ ವಂಚನೆ ಮಾಡೋದು. ನೋಡಿ, ಕೆಲವೊಮ್ಮೆ ಆಸ್ತಿ ಮಾರ್ತೀವಿ, ಜಾಗ, ಸೈಟ್, ಮನೆ ಆ ಥರ ಎಲ್ಲ ಮಾರ್ತೀವಿ. ಅದರಲ್ಲಿ ಮಧ್ಯಸ್ಥಿಕೆ ಮಾಡುವಾಗ ಸುಮ್ಮನೆ ಇಲ್ಲಿ ಸುಳ್ಳೇಳಿ ಅಲ್ಲಿ ಸುಳ್ಳೇಳಿ ಡಾಕ್ಯುಮೆಂಟ್ಸ್ ಪಕ್ಕ ಇಲ್ಲದಿದ್ದರೂ ಅದನ್ನೆಲ್ಲ ಮಾಡಿ ಅಂಥ ಕಾರ್ಯ ದುಡ್ಡಿಗಾಗಿ ಮಾಡೋದು, ಇನ್ನೊಬ್ಬರನ್ನ ಕೊಳ್ಳೆ ಹೊಡೆದು ದುಡ್ಡು ಮಾಡೋದು, ಇನ್ನೊಬ್ಬರು ಮೋಸ ವಂಚನೆ ಮಾಡೋದು, ತೆಕೊಂಡ ದುಡ್ಡು ಕೊಡದೇ ಇರೋದು, ಅನೇಕ ಕಾರ್ಯಗಳು. ಕೊಡುವ ಮನಸ್ಸು ನಿನಗಿದ್ರೆ ಅದು ತೊಂದರೆ ಇಲ್ಲ, ಇವತ್ತಲ್ಲ ನಾಳೆ ಕೊಡ್ತೀನಿ ಅಂತೇಳಿ 100% ನೀನು ಕೊಡು. ಸಾಯುವ ಮೊದಲು ಈ ಭೂಲೋಕದಲ್ಲಿರುವ ಎಲ್ಲ ಸಾಲದಿಂದ, ಎಲ್ಲ ಕೆಟ್ಟದರಿಂದ, ಎಲ್ಲ ದುರ್ಗುಣ ದುರಭ್ಯಾಸದಿಂದ, ಎಲ್ಲ ದ್ವೇಷ ಅಸೂಯೆಯಿಂದ ಬಿಡುಗಡೆ ಆಗುವಾಗ ಸ್ವರ್ಗದಲ್ಲಿ ನಮಗೆ ಒಂದು ಜಾಗ. ಈ ಲೋಕ ನಮಗೆ ಪರ್ಮನೆಂಟ್ ಇಲ್ಲ, 2 ದಿನ 3 ದಿನ ಅಷ್ಟೇ. ಈ ಲೋಕ ನಮಗೆ 100% ಪರ್ಮನೆಂಟ್ ಇಲ್ಲ. 10 ಮಾಡಿದ ಮೇಲೆ ಮಾಡಿ ಕಟ್ಟಿದ್ರು, ಸಾಕಾಗುವಷ್ಟು ನಾವು ಸಂಪಾದಿಸಿ ಶೇಖರಿಸಿ ಇಟ್ಟಿದ್ರು. ದೇವರು ಈ ಕ್ಷಣ ನನ್ನನ್ನು ನಿನ್ನನ್ನು ಕರೆದ್ರೆ ಚಿಟಿಕೆ ಹೊಡೆಯೋದ್ರಲ್ಲಿಗೆ ಹಿಂಗೆ ಹೋಗಲಿಕ್ಕೆ ನಾವು ರೆಡಿ ಇರಬೇಕು. ನಾನು ಯಾವಾಗಲೂ ದೇವರ ಹತ್ರ ಬೇಡ್ತಾ ಇರ್ತೀನಿ, ದೇವರೇ ಎಲ್ಲ ಸಾಲದಿಂದ ವಿಮೋಚನೆ ಮಾಡು ನನ್ನನ್ನು, ಎಲ್ಲ ಸೇವೆಯನ್ನು ಪೂರ್ಣ ಹೃದಯದಿಂದ ಮಾಡಲಿಕ್ಕೆ ನನ್ನನ್ನು ಆಶೀರ್ವದಿಸು, ನನ್ನ ಕುಟುಂಬವನ್ನು ಕೃಪೆಯಿಂದ ತುಂಬು. ನಾನು ಎಲ್ಲೆಲ್ಲ ಸುವಾರ್ತೆ ಸಾರ್ತೀನೋ ಅಲ್ಲೆಲ್ಲ ಬಂದವರು ಎಲ್ಲರೂ ಅಭಿಷೇಕದಿಂದ ತುಂಬಿ ಯೇಸುವೆ ಅವರೆಲ್ಲರೂ ನಿನ್ನನ್ನು ಸ್ವೀಕರಿಸಿ ಕ್ರಿಸ್ತಮಯವಾಗಲಿ. ಯೇಸುವೆ, ನಾನು ಹೆಜ್ಜಿಟ್ಟ ಜಾಗ ನಿಮಗೆ ಸ್ವಂತವಾಗಲಿ, ಕಾಣುವ ವ್ಯಕ್ತಿಗಳು ನಿಮಗೆ ಸ್ವಂತವಾಗಲಿ. ಯೋಚನೆಯಿಂದ, ವಾಕ್ಯೆಯಿಂದ, ಕ್ರಿಯೆಯಿಂದ ಪರಿಶುದ್ಧ ಮಗಳಾಗಿ, ಪರಿಶುದ್ಧ ಕುಟುಂಬವಾಗಿ ಜೀವಿಸಲು ಆಶೀರ್ವದಿಸಿ ಒಂದು ದಿನ ನಿಮ್ಮ ಮಡಿಲಲ್ಲಿ ಬಂದು ಕೂರಲು ಕೃಪೆ ಕೊಡುವುದಕ್ಕಾಗಿ ಸ್ತೋತ್ರ ಯೇಸುವೆ. ಇದು ನಾನು ಯಾವಾಗಲೂ ಬೇಡ್ತೀನಿ ಪ್ರಿಯರೇ. ಇರ್ಬೋದು ನನ್ನಲ್ಲಿಯೂ ಬಲಹೀನತೆಗಳು, ಕೊರತೆಗಳು ಇರ್ಬೋದು, ನಾನೇನು ಪರ್ಫೆಕ್ಟ್ ಅಲ್ಲ. ಆದರೆ ದೇವರ ಕರಗಳಿಗೆ ಒಪ್ಪಿಸಿಕೊಡೋದು ಒಂದೊಂದು ನಿಮಿಷನೂ. ಇದು ನಾನು ಹೇಳಿದ್ದು ಪಾಪ, ಇದು ನಾನು ಮಾಡಿದ್ದು ಪಾಪ ಅಂದರೆ ಹೋಗಿ ಒಂದು ಒಳ್ಳೆ ಪಾಪ ನಿವೇದನೆ ಮಾಡೋದು. ಯಾರೂ ಪರ್ಫೆಕ್ಟ್ ಅಲ್ಲ ಅಲ್ವಾ? ದೇವರೇ ಹೇಳ್ತಾರೆ, ದೇವರೊಬ್ಬರನ್ನು ಬಿಟ್ಟರೆ ಯಾರೂ ಒಳ್ಳೆಯವರಲ್ಲ ಅಂತ. ಎಲ್ಲ ಮನುಷ್ಯರಲ್ಲೂ ಏನಾದರೂ ಒಂದು ನೆಗೆಟಿವ್, ಏನಾದರೂ ಒಂದು ಕೊರತೆಗಳು ಇರ್ತದೆ. ಅದನ್ನು ನಾವು ಒಪ್ಪಿಸಿಕೊಟ್ಟು ದೇವರಿಗೆ ಸಮರ್ಪಿಸಿ ಯೇಸು ನಾಮದಲ್ಲಿ ನಾವು ಮುಂದೆ ಹೋಗುವಾಗ ನಾವು ದುಡಿಯುವ ಮನಸ್ಸು ಮಾಡಿದರೆ ಸಾಕು ಪ್ರಿಯರೇ, ದುಡಿಯುವ ಮನಸ್ಸು ಮಾಡಿದರೆ ಸಾಕು. ನನಗೆ ಗೊತ್ತು, ನನ್ನ ಸೀನಿಯರ್ ಅವರು ಒಳ್ಳೆ ಭರತನಾಟ್ಯಂ ಡಾನ್ಸರ್. ಅವರು ಸ್ಟೂಡೆಂಟ್ ಇರುವಾಗ ತುಂಬ ಚೆಂದ ಭರತನಾಟ್ಯ ಮಾಡ್ತಾಯಿದ್ರು. ಅವರಿಗೆ ಮದುವೆ ಆಯಿತು, 2 ಮಕ್ಕಳಾದರು. ಮಕ್ಕಳೆಲ್ಲ ಕೆಲಸಕ್ಕೆ ಹೋಗೋಕ್ಕೆ ಶುರು ಮಾಡಿದರು.
ಅವರಿಗೆ ತುಂಬ ಬೋರ್ ಅನ್ನಿಸ್ತಿತ್ತು ಮನೆಯಲ್ಲಿ. ಗಂಡ ಫಾರಿನಲ್ಲಿ ಕೆಲಸ ಮಾಡ್ತಿದ್ರು, ಮಕ್ಕಳು ಸ್ವಲ್ಪ ವಿಶ್ವಾಸದಲ್ಲಿ ಅಷ್ಟು ಇರಲಿಲ್ಲ. ಮತ್ತು ನನ್ನ ಕಾಂಟ್ಯಾಕ್ಟ್ ಆಯಿತು, ನಮ್ಮ ಮನೆಗೆ ಬಂದರು, ನಾನು ಅವ್ರ ಮನೆಗೆ ಹೋದೆ. ನಾವೆಲ್ಲರೂ ತುಂಬ ಒಂದು ಕುಟುಂಬವಾಗಿ ಮತ್ತು ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದ್ವಿ. ಮಕ್ಕಳು ಕೂಡ ಒಳ್ಳೆ ಮಕ್ಕಳು. ಇವರು ಹೇಳ್ತಾಯಿದ್ರು, ಬೆಳಿಗ್ಗೆ ನನಗೆ ಏನಾದರೂ 9 ಗಂಟೆ ಒಳಗೆ ನನ್ನೆಲ್ಲ ಮನೆ ಕೆಲಸ ಮುಗೀತದೆ, ಮತ್ತು ಶಾಲೂಮ್ ಟಿ ವಿ ನೋಡ್ತೀನಿ, ತುಂಬ ಪ್ರೇಯರ್ ಮಾಡ್ತೀನಿ, ನಿದ್ದೆ ಬರ್ತದೆ, ತುಂಬ ನಿದ್ದೆ ಮಾಡ್ತೀನಿ, ತುಂಬ ಸೋಮಾರಿಯಾಗಿ ಹೋಗಿದ್ದೀನಿ ಮಂಜು ಅಂತ ಹೇಳ್ತಾಯಿದ್ರು. ನಾನು ಹೇಳಿದೆ, ನೀವು ಒಳ್ಳೆ ಭರತನಾಟ್ಯಂ ಡಾನ್ಸರ್, ಯಾಕೆ ನೀವು ಕ್ಲಾಸ್ ತಗೊಳ್ಬಾರ್ದು? ಅವ್ರು ಹೇಳಿದರು, ಇಲ್ಲಪ್ಪ, ಈ ವಯಸ್ಸಲ್ಲಿ ಏನು 54-55 ವಯಸ್ಸಾಯಿತು, ಈ ವಯಸ್ಸಲ್ಲಿ, ಇದು 2-3 ವರ್ಷಕ್ಕೆ ಹಿಂದೆ, 54-55 ವರ್ಷ ಆಯಿತು, ಈ ವಯಸ್ಸಲ್ಲಿ ಏನು ಡಾನ್ಸ್ ಮಾಡೋದು? ನಾನು ಹೇಳಿದೆ, ನಿಮ್ಮ ಗೆಜ್ಜೆದು ಡಸ್ಟ್ ಒಂದು ಸಲ ಹೀಗೆ ನೀವು ಕೊಡವಿದ್ರೆ ಸಾಕು, ನಿಮ್ಮಿಂದ ಮಾಡೋಕ್ಕಾಗತ್ತೆ, ಖಂಡಿತವಾಗಿಯೂ ಮಾಡೋಕ್ಕಾಗತ್ತೆ. ದೇವರ ಹಾಡುಗಳಿಗೆ ನೀವು ಸ್ಟೆಪ್ಸ್ ಹಾಕಿ, ದೇವರ ಮ್ಯೂಸಿಕ್ಗಳಿಗೆ ಸ್ಟೆಪ್ಸ್ ಹಾಕಿ ನಿಮ್ಮ ಮಕ್ಕಳಿಗೆ ಕಲಿಸಿಕೊಡಿ. ಎಷ್ಟೋ ಕ್ರೈಸ್ತ ಮಕ್ಕಳಿದ್ದಾರೆ ನಿಮ್ಮ ಊರಲ್ಲಿ, ಅವರಿಗೆಲ್ಲ ಹೇಳಿಕೊಡಿ. ಕಮ್ಮಿ ದುಡ್ಡು ತಗೊಳ್ಳಿ, ಅಟ್ಲೀಸ್ಟ್ ನಿಮಗೂ ಟೈಮ್ ಪಾಸ್ ಆಗುತ್ತೆ, ನಿಮಗೂ ಕೆಲಸ ಮಾಡಿ ಆಗುತ್ತೆ. ನೀವು ಸೋಮಾರಿ ಅಂತ ಮಲಗುವ ಮೊದಲು ಸೋಮಾರಿ ಅಲ್ಲ ನಾನು ಅಂತೇಳಿ ತೃಪ್ತಿಯಿಂದ ಮಲಗೋಕ್ಕಾಗತ್ತೆ ಅಂತ ಹೇಳಿದರು. ಅವರು ಅದಾದ ಮೇಲೆ ಒಂದು 2-3 ತಿಂಗಳು ಒಂದು ಡಾನ್ಸ್ ಕ್ಲಾಸ್ ಮಾಡುವವ್ರ ಹತ್ರ ಹೋದರು. ಅವರ ಆ ಒಂದು ಇದು ಹೋಗಬೇಕಲ್ಲ, ನನಗೇನು ಬರಲ್ಲ, ನಾನು ಎಲ್ಲ ಮರ್ತೋಗಿದ್ದೀನಿ, ಈ ವಯಸ್ಸಲ್ಲಿ ನಾನು ಹೇಗೆ ಮಾಡೋದು ಅಂತೇಳಿ ಅವರೊಂದು ಡಾನ್ಸ್ ಕ್ಲಾಸ್ ಅಲ್ಲೇ ನಡ್ಕೊಂಡು ಹೋಗುವಷ್ಟು ದೂರದಲ್ಲಿದ್ದಂತಹ ಒಂದು ಡಾನ್ಸ್ ಕ್ಲಾಸಿಗೆ ಹೋದರು. 2-3 ತಿಂಗಳು ಅಲ್ಲಿ ಅಭ್ಯಾಸ ಮಾಡಿದರು, ವಾಪಸ್ ಬಂದರು, ಡಾನ್ಸ್ ಕ್ಲಾಸ್ ಶುರು ಮಾಡಿದರು. ಅವರ ಸುತ್ತಮುತ್ತ ಇರುವ ಮಕ್ಕಳು ಚರ್ಚಲ್ಲಿ ಎಲ್ಲ ಅನೌನ್ಸ್ ಮಾಡಿಸಿ, ಅವರು ಸುತ್ತಮುತ್ತ ಇರುವ ಮಕ್ಕಳು ಕ್ರೈಸ್ತ ಮಕ್ಕಳನ್ನೇ ಕರ್ಕೊಂಡ್ರು ಅವರು ಡಾನ್ಸ್ ಕ್ಲಾಸಿಗೆ. ಏಕೆಂದರೆ ದೇವರ ಹಾಡಿಗೆ ನಾನು ಹೆಜ್ಜೆ ಹಾಕ್ತೀನಿ ಅಂತೇಳಿ ಅವರು ಹೆಜ್ಜೆ ಹಾಕೋಕ್ಕೆ ಶುರು ಮಾಡಿದರು. ಪ್ರಿಯರೇ, ಅವ್ರು ಹೇಳ್ತಾರೆ, ನಾನು 7,000 8,000 ಈಗ ತಿಂಗಳಿಗೆ ದುಡಿತಾ ಇದ್ದೀನಿ ಮಂಜು, ನಾನೀಗ ಚೆನ್ನಾಗಿದ್ದೀನಿ, ತೃಪ್ತಿಕರವಾಗಿದ್ದೀನಿ, ನನಗೆ ಟೈಮ್ ಪಾಸ್ ಆಗ್ತಾ ಇದೆ, ದೇವರ ನಾಮವನ್ನು ನಾನು ಮಹಿಮೆ ಪಡಿಸ್ತಾ ಇದ್ದೀನಿ. ಪ್ರೈಸ್ ದ ಲಾರ್ಡ್. ಈಗ ಅವರು ಒಂದು ಸಣ್ಣ ಏನಾದರೂ ಬೇಕಾದರೂ ಸಹ ಮಕ್ಕಳ ಹತ್ರ ಕೈ ಚಾಚುವ ಅವಶ್ಯಕತೆ ಇಲ್ಲ, ಅಥವಾ ಗಂಡನ ಹತ್ರ ನನಗೆ ದುಡ್ಡು ಕಳಿಸಿಕೊಡಿ ಅಂತ ಕೇಳುವ ಅವಶ್ಯಕತೆ ಇಲ್ಲ. ಅವ್ರದ್ದೇ ದುಡ್ಡು ಅವರೇ ಉಪಯೋಗಿಸ್ಬೋದು. ಅವರು ತುಂಬ ಸಲ ನನಗೆ ಪ್ರೋಲೈಫಿಗೆ ಕೂಡ ಅವರ ದುಡ್ಡಿಂದಲೇ ನನಗೆ ಸಪೋರ್ಟ್ ಮಾಡಿದ್ದಾರೆ. ಒಂದು ಕೇಸ್ ಬರುವಾಗ ನಾನು ಹೇಳ್ತೀನಿ, ಈ ರೀತಿ ಒಂದು ಕೇಸ್ ಬಂದಿದೆ, ನನಗಿಷ್ಟು ಬೇಕಾಗ್ತದೆ, ನಾನು ಏನು ಮಾಡಲಿ? ಅವರ ದುಡ್ಡಿಂದ ಅವರು ಕೊಡ್ತಾರೆ, ಗಂಡನ ಹತ್ರ ಕೇಳದೆ, ಮಕ್ಕಳ ಹತ್ರ ಕೇಳದೆ. ನಾನು ಹೇಳಿದೆ, ಇದೆಲ್ಲ ನಿಮಗೆ ಆಶೀರ್ವಾದ, ಇನ್ನೂ ನಿಮಗೆ ಆರೋಗ್ಯ ಕೊಡಲಿ, ತುಂಬ ಮಕ್ಕಳು ನಿಮ್ಮ ಡಾನ್ಸ್ ಕ್ಲಾಸಿಗೆ ಸೇರಲಿ. ಅದೇ ರೀತಿ ಪ್ರಿಯರೇ, ನೀವು ಈಗ ಏಜ್ ಆಗಿರ್ಬೋದು, ಏನಾದರೂ ಕಲ್ತಿದ್ದೀರಾ, ನಿಮಗೇನಾದರೂ ಕೈ ಕೆಲಸ ಬರುತ್ತೆ, ನೀವು ಮಾಡಿ, ಅದನ್ನು ಮಾಡಿ. ಈ ಮಂಗಳೂರು ಕಡೆ ಎಲ್ಲ ಇದು ಹೂವು ಕಟ್ಟೋದು, ಅವರೇ ಮಲ್ಲಿಗೆ ಒಂದು ಗಿಡ 10 ಗಿಡ 7 ಗಿಡ 8 ಗಿಡ ಅವರೇ ಮನೆಯಲ್ಲಿ ಬೆಳೆಸಿ ಅದ್ರ ಮೊಗ್ಗನ್ನು ತೆಗೆದು ಅವರು ಕಟ್ಟಿ ಅವರ ಮನೆಗೇ ತಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಹೆಣ್ಣು ಮಕ್ಕಳು ಹಾಗೆಲ್ಲ ಸ್ವಲ್ಪ ಮನೆಯ ಖರ್ಚು ವೆಚ್ಚಗಳಿಗೆ ಹಣ ಸಹಾಯ ಒದಗಿಸಲಿಕ್ಕೆ ಅವರಿಗೆ ಸಪೋರ್ಟ್ ಆಗುತ್ತೆ. ಆ ರೀತಿ ಕೆಲವು ಸ್ಟೂಡೆಂಟ್ಸ್ಗಳು ಕೂಡ ಎಷ್ಟೋ ನಿಮಗೆ ಟ್ಯಾಲೆಂಟ್ ಇರುತ್ತೆ. ನನಗೆ ಗೊತ್ತು, ಒಂದು ಹುಡುಗಿ, ಅವಳು ಇಂಜಿನಿಯರಿಂಗ್ ಮಾಡ್ತಾ ಇದ್ಲು, ಅವಳಿಗೆ ತುಂಬ ಬಡತನ ಇತ್ತು ಮನೆಯಲ್ಲಿ. ಏಕೆಂದರೆ ಅವಳು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸೇರಿದ ತಕ್ಷಣ ಅವರ ಅಪ್ಪ ತೀರಿ ಹೋದರು. ಅವಳಿಗೆ ತುಂಬ ಕಷ್ಟ ಇತ್ತು ಮನೆಯಲ್ಲಿ. ಅವರ ಅಮ್ಮನಿಗೆ ಏನು ಕೆಲಸ ಬರ್ತಾ ಇರಲಿಲ್ಲ, ಮತ್ತು ಅವರು ಏನೋ ಒಂದು ಕೆಲಸಕ್ಕೆ ಸೇರಿಕೊಂಡ್ರು, ಎಜುಕೇಷನ್ ಇತ್ತು, ಯಾವುದೋ ಒಂದು ಕಂಪನಿಗೆ ಸೇರಿಕೊಂಡ್ರು, ಅವಳು ಮತ್ತು ಅವಳ ತಮ್ಮ. ಇವಳಿಗೆ ಈ ಮೆಹಂದಿ ಹಾಕೋದು ಒಂದು ಕರಕುಶಲ ಅವಳಿಗೆ, ಅಂದರೆ ಆ ಕಲೆ ಅವಳಿಗೆ ಚೆನ್ನಾಗಿ ಬರ್ತಾ ಇತ್ತು. ನನ್ನ ಹತ್ರ ಹೇಳಿದಾಗ, ನನ್ನ ಹತ್ರ ಶೇರ್ ಮಾಡಿಕೊಂಡಾಗ ನಾನು ಹೇಳಿದೆ, ಮಗಳೇ ನಿನಗೆ ಆ ಮೆಹಂದಿ ಹಾಕೋದು ಬರ್ತದಲ್ಲ, ನೀ ಎಲ್ಲರಿಗೆ ಚೆನ್ನಾಗಿ ಹಾಕಿಕೊಡೋದು ನಾನು ನೋಡಿದ್ದೀನಿ, ನಿಮ್ಮ ಮನೆ ಹತ್ರನೇ ಒಂದು ಸಣ್ಣ ಒಂದು ಬ್ಯಾನರ್ ಹಾಕು, ಯಾರಿಗೆ ಮದುವೆ ಅಥವಾ ಏನಾದರೂ ಫಂಕ್ಷನಿಗೆ ಯಾರಿಗೆ ಮೆಹಂದಿ ಹಾಕಬೇಕು ಅನ್ನಿಸ್ತದೆ ಇಲ್ಲಿ ಭೇಟಿಯಾಗಿ ಅಂತೇಳಿ ಅಮ್ಮನ ನಂಬರ್ ಹಾಕು ಅಂತ ಹೇಳಿದೆ. ಅಮ್ಮನ ನಂಬರ್ ಹಾಕಿದ್ಲು. ಹಾಗೆ ಅವಳಿಗೆ ಸಾಟರ್ಡೆ ಸಂಡೇ ಎಲ್ಲ ತುಂಬ ಜನ ಬರ್ತಾಯಿದ್ರು ಅವಳ ಹತ್ರ ಮೆಹಂದಿ ಹಾಕೋಕ್ಕೆ. ಅವಳ ಪಾಕೆಟ್ ಮನಿಗೆ, ಅವಳಿಗೆ ಮನೆಯಲ್ಲಿ ತರಕಾರಿ ತರಕ್ಕೆ, ಬೇರೆ ಏನಾದರೂ ತರಕ್ಕೆಲ್ಲ ಅವಳೇ ಇದು ಮಾಡ್ತಾಯಿದ್ಲು. ಆ ರೀತಿ ಪ್ರಿಯರೇ, ಏನಾದರೂ ಒಂದು ಮಾಡಿ ಓದುವ ಟೈಮಲ್ಲಿ ಚೆನ್ನಾಗಿ ಓದಿ, ಅದು ನಿಮಗೆ ಕೆಲಸ. ಅಥವಾ ಸೋಮಾರಿಯಾಗಿ ಮೊಬೈಲ್ ನೋಡೋದು, ಟಿ ವಿಯಲ್ಲಿರೋದು, ಫ್ರೆಂಡ್ಸ್ ಜೊತೆ ಸುತ್ತೋದು, ಅಥವಾ ಅಡಿಕ್ಷನಿಗೆ ಅಡಿಯಾಳ ಆಗೋದು, ಇದೆಲ್ಲ ಮಾಡೋದು ಬೇಡ. ನಿನಗೆ ದೇವರು ಯಾವ ಕೆಲಸ ಕೊಟ್ಟಿದ್ದಾರೆ ಆ ಕೆಲಸನ ಪಕ್ಕಾ ಮಾಡು, ಏನು ಹೆಸಿಟೇಟ್ ಮಾಡದೆ, ಏನು ಅಯ್ಯೋ ಈ ಕೆಲಸ ಹೆಂಗೆ ಮಾಡೋದು, ಜನ ಏನು ಅಂದ್ಕೊಳ್ತಾರೆ, ಆ ಕೆಲಸ ಹೇಗೆ ಮಾಡೋದು, ಜನ ಏನು ಅಂದ್ಕೊಳ್ತಾರೆ. ನೀನು ಕಷ್ಟದಲ್ಲಿರುವಾಗ ಯಾರೂ ಬರಲ್ಲ ಅಂದಮೇಲೆ ನೀನು ಯಾಕೆ ಈ ಕೆಲಸ ಮಾಡಿದರೆ ಜನ ಏನಾದರೂ ಅಂದುಕೊಳ್ತಾರೆ ಅಂತ ನೀನು ಯಾಕೆ ನಾಚಿಕೆ ಪಡ್ತೀಯ? ಯಾವ ಕೆಲಸ ಮಾಡೋಕ್ಕೂ ನಾಚಿಕೆ ಪಡಬೇಡ. ಪಾಪ ಮಾಡೋಕ್ಕೆ ಮಾತ್ರನೇ ನಾವು ಈ ಪ್ರಪಂಚದಲ್ಲಿ ನಾಚಿಕೆ ಪಡಬೇಕು. ಕಳ್ಳತನ, ಸುಳ್ಳು, ಮೋಸ, ದರೋಡೆ, ವಂಚನೆ, ಕೊಲೆ, ವ್ಯಭಿಚಾರ, ಇಂಥ ಎಲ್ಲ ಕೆಟ್ಟ ದುರಭ್ಯಾಸಗಳಿಗೆ ನಾವು ನಾಚಿಕೆ ಪಡಬೇಕು. ಅಲ್ಲದೆ ಕೆಲಸ ಮಾಡಿ ಬದುಕೋದಕ್ಕೆ ಖಂಡಿತವಾಗಿಯೂ ನೀನು ನಾಚಿಕೆ ಪಡಬೇಡ. ಸಂತ ಪೌಲರು ಹೇಳ್ತಾರೆ, ದುಡಿಯದವನು ಉಣಲು ಅರ್ಹನಲ್ಲ.
ನೀನು ದುಡಿಯದಿದ್ದರೆ ನಿನಗೆ ಊಟ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಹಾಗಾಗಿ 1 ರೂಪಾಯೋ 10 ರೂಪಾಯೋ 100 ರೂಪಾಯೋ ಏನಾಗುತ್ತೆ, ನೀನು ದುಡಿ ಪ್ರಿಯರೇ. ದೇವರು ನಿನಗೆ ಏನು ಕೆಲಸ ಕೊಟ್ಟಿದ್ದಾರೆ, ಸೇವೆ ಆದರೆ ಸೇವೆ ಅಥವಾ ಏನು ಕೆಲಸ ಆದರೆ ಕೆಲಸ, ಅದು 100% ಪಕ್ಕ ದೇವರಿಗೆ ಒಂದು ಸಾಕ್ಷಿ ಆಗುವ ರೀತಿಯಲ್ಲಿ ನೀನು ಮಾಡೋದಾದರೆ ದೇವರು ಸ್ವರ್ಗದ ದ್ವಾರ ತೆರೆದು ತುಂಬಿ ತುಳುಕಿ ಅದುಮಿ ಕುಲುಕಿ ನನ್ನನ್ನು ನಿನ್ನನ್ನು ಆಶೀರ್ವದಿಸ್ತಾರೆ. ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈ ಇಟ್ಟು, ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ನನಗೆ ಅನೇಕ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಗೊತ್ತು, ಆದರೆ ಸೋಮಾರಿತನದಿಂದ ನಾನು ಸಾಲದ ಮೇಲೆ ಸಾಲ ಮಾಡಿ ನಾನು ಕುಳಿತಿದ್ದೇನೆ ಸ್ವಾಮಿ, ನನ್ನನ್ನು ಕ್ಷಮಿಸಿರಿ ಯೇಸುವೆ, ನನ್ನನ್ನು ಮನ್ನಿಸಿರಿ ಸ್ವಾಮಿ. ಯೇಸುವೆ, ಕೆಲಸ ಕಾರ್ಯ ಮಾಡಲು ನನಗೆ ಅವಕಾಶಗಳು ಒದಗಿ ಬಂದಿದ್ದಕ್ಕಾಗಿ ಸ್ತೋತ್ರ. ನಾನು ಅಪ್ಲೈ ಮಾಡುವ ಎಲ್ಲ ಕೆಲಸಗಳು ಸಿಕ್ಕಲಿ ಸ್ವಾಮಿ. ಕೆಲಸ ಇಲ್ಲದೆ ಕಣ್ಣೀರು ಹಾಕುವವರು, ಮೊರೆ ಇಡುವವರಿಗೆ ನೀವು ಕೆಲಸ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ವಿಸಾಕ್ಕಾಗಿ ಯೇಸುವೆ ಕಣ್ಣೀರು ಹಾಕಿ ಕೂಗಿ ಕರೆಯುವವರ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ವಿಸಾ ಸಿಕ್ಕಲಿ, ಪಾಸ್ಪೋರ್ಟ್ ಸಿಕ್ಕಲಿ ಯೇಸುವೆ. ವಿಸಾಕ್ಕೆ ಹಣ ಕೊಟ್ಟು ಮೋಸ ವಂಚನೆಯಲ್ಲಿ ತುಂಬಿದವರು, ಕಣ್ಣೀರು ಹಾಕ್ತಾ ಇರೋರು, ಸಾಲದ ಮೇಲೆ ಸಾಲ ಮಾಡಿದವರು, ಬಡ್ಡಿ ಕಟ್ಟಕ್ಕಾಗದೆ ಒದ್ದಾಡುವವರು ಎಲ್ಲರ ಮೇಲೆ ನಿಮ್ಮ ಕರುಣೆ ಇಳಿದು ಬಂದು ಯೇಸುವೆ ಎಲ್ಲರ ಅವಶ್ಯಕತೆಗಳು ನಿಮ್ಮ ನಾಮದಲ್ಲಿ ಸಂಧಿಸಲ್ಪಡುವುದಕ್ಕಾಗಿ ಸ್ತೋತ್ರ. ಪರಲೋಕದ ದ್ವಾರ ತೆರೆದು ತುಂಬಿ ತುಳುಕಿ ಅದುಮಿ ಕುಲುಕಿ ಯೇಸುವೆ ಎಲ್ಲರನ್ನು, ಸರ್ವ ಮಕ್ಕಳನ್ನು ಪವಿತ್ರಾತ್ಮನ ವರಗಳಿಂದ, ಫಲಗಳಿಂದ, ಕೃಪಾ ವರಗಳಿಂದ, ಆನಂದ, ಆರೋಗ್ಯ, ಅಭಿಷೇಕ, ಆದಾಯ, ಐಶ್ವರ್ಯ, ಆಯುಷ್ಯ, ಜಯದ ಆತ್ಮದಲ್ಲಿ ತುಂಬುವುದಕ್ಕಾಗಿ ಸ್ತೋತ್ರ ಯೇಸುವೆ. ಯೇಸುವೆ ಎಂದು ಕೂಗಿ ಕರೆಯುವ ಸರ್ವರ ಮೇಲೆ ನಿಮ್ಮ ಕೃಪೆ ಇಳಿದು ಬರಲಿ ಸ್ವಾಮಿ. ಪ್ರಾರ್ಥಿಸುವಾಗ ಅದ್ಭುತಗಳು, ಅತಿಶಯಗಳು ಸಂಭವಿಸಲಿ. ಸರ್ವ ಮಕ್ಕಳು ದುಡಿದು ತಿನ್ನುವ ಆತ್ಮರ ಶಕ್ತಿಯಿಂದ ತುಂಬುವುದಕ್ಕಾಗಿ ಸ್ತೋತ್ರ. ಒಂದೊಂದು ಕೆಲಸ ಮಾಡುವಗಳು ದೇವರ ಮಹಿಮೆಗಾಗಿ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವೆ. ನಿಮ್ಮ ಕರುಣೆ ಇಳಿದು ಬರಲಿ. ಮಾತೆ ಮರಿಯಮ್ಮನವರೇ, ಎಲ್ಲ ಸೋಮಾರಿತನದ ದುರಾತ್ಮನ ಶಕ್ತಿ ಯೇಸುವಿನ ಶಿಲುಬೆಗೆ ಜಡಿಯಲ್ಪಡುವಂತೆ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸಿ ತಾಯೇ. ತಂದೆಯಾದ ದೇವನೇ, ಯೇಸು ನಾಮದಲ್ಲಿ ಬೇಡಿದ್ದೇವೆ, ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನೀವು ನಮಗಾಗಿ ಪ್ರಾರ್ಥಿಸಿ, ನಮ್ಮ ಮಿನಿಸ್ಟ್ರಿಗಾಗಿ, ಪ್ರೀಚಿಂಗ್ ಮಿನಿಸ್ಟ್ರಿ, ಪ್ರೋಲೈಫ್ ಮಿನಿಸ್ಟ್ರಿಗಾಗಿ ಪ್ರಾರ್ಥಿಸಿ, ನಮ್ಮ ಯೇಸು ಸ್ಪರ್ಶ ತಂಡಕ್ಕಾಗಿ ಪ್ರಾರ್ಥಿಸಿ, ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸಿ. ನಾವು ನಿಮಗಾಗಿ, ನಿಮ್ಮ ಎಲ್ಲ ಅವಶ್ಯಕತೆಗಳಿಗಾಗಿ, ನಿಮ್ಮ ಏಳಿಗೆ ಅಭಿವೃದ್ಧಿಗಾಗಿ, ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ಅಂತ ಹೇಳ್ತಾ, ನಿಮ್ಮ ಸಹೋದರಿ ಮಂಜುಳಾ ಜಾಯ್, ಪ್ರೋಲೈಫರ್. ದಿವ್ಯವಾಣಿ